ಇದೆಂತ ಮಿನಿ ವಿಧಾನಸೌಧ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕೆ. ಎಸ್, ಇದೆಂತ ಮಿನಿ ವಿಧಾನಸೌಧ ಬಗ್ಗೆ ಮಾತಾಡಬೇಕು. ಯಾಕಂದ್ರೆ ಈಗಾಗಲೇ ಬಹಳಷ್ಟು ಒಂದು ಕಡೆಯಲ್ಲಿ ಗೊಂದಲ ಇದೆ, ಜನರಿಗೆ ಸರಿಯಾದ ವ್ಯವಸ್ಥೆಗಳಿಲ್ಲ. ಮತ್ತೊಂದು ಕಡೆಯಲ್ಲಿ ಇಲ್ಲಿ ಅಂಗವಿಕಲರಿಗೆ ಮತ್ತು ಬಹಳಷ್ಟು ಹಿರಿಯ ವಯಸ್ಸಿಗರಿಗೆ ಬಂದಾಗ ಇಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ, ಮತ್ತೆ ಗಾಳಿ ದೀಪ ಎರಡೂ ಇಲ್ಲ ಅನ್ನುವಂಥದ್ದು. ಇಲ್ಲಿ ಬೆಳಕಿನಂತ ಒಂದು ಪರಿಜ್ಞಾನವೇ ಇಲ್ಲ, ಕತ್ತಲಲ್ಲೇ ಏನೋ ಒಂದು ಕೆಲಸಗಳನ್ನು ಮಾಡ್ತಾ ಇರುವಂತದ್ದು. ಹೆಸರಿಗೆ ಮಾತ್ರ ಮಿನಿ ವಿಧಾನಸೌಧ, ಇದರಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಮಾತಾಡಬೇಕು. ಎಸ್, ಅದಕ್ಕಿಂತ ಮೊದಲು ಒಂದು ವರದಿ ಇದೆ, ವರದಿಯನ್ನು ನೋಡ್ಕೊಂಡು ಮತ್ತಷ್ಟು ವಿಚಾರಗಳನ್ನು ನಿಮ್ ಜೊತೆ ಹಂಚಿಕೊಳ್ತೀನಿ. ಮಂಗಳೂರಿನ ಮಿನಿ ವಿಧಾನಸೌಧ ಊಟಕ್ಕಿಲ್ಲದ ಉಪ್ಪಿನಕಾಯಿಯಂತಾಗಿದೆ. ಪ್ರಜ್ಞಾವಂತ ನಾಯಕರ ವಿರೋಧದ ನಡುವೆಯೂ ಹಲವು ಕಚೇರಿಗಳು ನೂತನ ಮಿನಿ ವಿಧಾನಸೌಧಕ್ಕೆ ಸ್ಥಳಾಂತರಗೊಂಡಿತ್ತು. ಆದರೆ ಇದೀಗ ಬರುವಂತಹ ನಾಗರಿಕರಿಗೆ ಸರಿಯಾದ ವ್ಯವಸ್ಥೆಗಳೇ ಇಲ್ಲ. ಬೆಳಕಿನ ವ್ಯವಸ್ಥೆ, ಗಾಳಿಯ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ ಕಡಿತಗೊಂಡಾಗ ಬದಲಿ ವ್ಯವಸ್ಥೆಯೂ ಇಲ್ಲಿ ಇಲ್ಲ. ಇಲ್ಲಿಗೆ ಬರುವಂತಹ ಹಿರಿಯ ನಾಗರಿಕರು ಮಹಡಿಗಳನ್ನ ಹತ್ತಲು ಬಹಳಷ್ಟು ತೊಂದರೆ ಪಡ್ತಾರೆ. ಇದೀಗ ನಮ್ಮ ರಿಜಿಸ್ಟರ್ ಆಫೀಸನ್ನು ಹೊಸತಾಗಿ ಪ್ರಾರಂಭವಾಗಿರುವಂಥ ಮಿನಿ ವಿಧಾನಸೌಧಕ್ಕೆ ಬದಲಾಯಿಸ್ತಿದ್ದಾರೆ. ಇದು ತುಂಬ ತೊಂದರೆ ಉಂಟು ಮಾಡುವಂಥ ಪರಿಸ್ಥಿತಿ ಆಗಿದೆ. ಯಾಕೆಂದರೆ ಹಲವಾರು ವರ್ಷಗಳಿಂದ ಎಲ್ಲರೂ ಕೂಡ ರಿಜಿಸ್ಟರ್ ಆಫೀಸಿಗೆ ಬರ್ತಾಯಿದ್ರು. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಬಸ್ಸಿನಿಂದ ಸ್ಟೇಟ್ ಬ್ಯಾಂಕ್ನಿಂದ ಇಳ್ಕೊಂಡು ವಾಕೇಬಲ್ ಡಿಸ್ಟೆನ್ಸಲ್ಲಿ ಆ ಪ್ರದೇಶವನ್ನು ಮುಟ್ಟಲಿಕ್ಕೆ ಆಗುತ್ತೆ. ಅದರ ಹತ್ತಿರದಲ್ಲೇ ತುಂಬ ಅಡ್ವೊಕೇಟ್ ಆಫೀಸ್ ಆಗಿರ್ಬೋದು, ಜೆರಾಕ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಿಂದ ಎಲ್ಲ ಸವಲತ್ತುಗಳನ್ನು ಹೊಂದಿಕೊಂಡಿದೆ. ಅದೇ ಅದು ಗ್ರೌಂಡ್ ಫ್ಲೋರಲ್ಲಿ ಆಗಿರೋದು. ಇನ್ನೊಂದು ಇಲ್ಲಿ ಅಂದರೆ ಇಲ್ಲಿ ಫ್ಲೋರನ್ನು ಮಾಡಿದ್ದಾರೆ, ಅಲ್ಲದ 50 ಸೆಂಟ್ ಜಾಗದಲ್ಲಿ ಅದನ್ನು ಒಂದು ಮಾಡಿದ್ದಾರೆ. ಅದರಲ್ಲಿ ಸಹ ಕೂಡ ತುಂಬ ನ್ಯೂನತೆಗಳುಂಟು. ಯಾಕೆಂದರೆ ಅಲ್ಲಿ ರೋಡ್ ಕ್ರಾಸಿಂಗ್ ಮಾಡುವಂಥದ್ದಾಗಿರ್ಬೋದು, ಬೇರೆ ಬೇರೆ ವಿಷಯದಲ್ಲಿ ಅದು ಅಷ್ಟು ಸಮಂಜಸವಾದ ಸಮರ್ಪಕವಾದ ಸ್ಥಳ ಅಲ್ಲ. ಅದರಿಂದಾಗಿ ನೀವು ಇದರ ಬಗ್ಗೆ ಮರು ಪರಿಶೀಲಿಸಿದರೆ ತುಂಬ ಉತ್ತಮವಾಗಿದೆ ಅಂತ ಹೇಳ್ತಾ ಇದ್ದೇನೆ. ತಂತ್ರಜ್ಞಾನದ ಮೂಲಕ ಬದಲಾವಣೆ ಹೊಂದುತ್ತಿರುವ ದೇಶವಾದರೂ ಮಿನಿ ವಿಧಾನಸೌಧದಲ್ಲೇ ಲಿಫ್ಟಿನ ವ್ಯವಸ್ಥೆ ಇಲ್ಲ. ಇಲ್ಲಿಗೆ ಬರುವಂತಹ ಅಂಗವಿಕಲರು, ವೃದ್ಧರು ಬಹುಮಹಡಿಯ ಮೆಟ್ಟಿಲೇರಲಾಗದೆ ಹಿಡಿಶಾಪ ಹಾಕುವಂತಾಗಿದೆ. ಹೆಸರಿಗೆ ಮಾತ್ರ ಮಿನಿ ವಿಧಾನಸೌಧ. ಹೆಸರು ಸೂಚಿಸುವಂತಹ ಘನತೆ, ಸವಲತ್ತುಗಳು, ಮೂಲಭೂತ ವ್ಯವಸ್ಥೆಗಳು ಸರಿಯಾಗಿಲ್ಲ. ಅನುದಾನವನ್ನ ವಿನಿಯೋಗಿಸುವ ಅನಿವಾರ್ಯತೆಯಿಂದ ಈ ಕಟ್ಟಡ ನಿರ್ಮಾಣಗೊಂಡಿತೋ ಎನ್ನುವಂತಹ ಪ್ರಶ್ನೆಗಳು ಮೂಡುತ್ತೆ. ಈ ಕಟ್ಟಡ ಕೋಣೆಗಳು ಬಹಳ ಕಿರಿದಾಗಿದ್ದು ಇಲ್ಲಿ ಕಡತಗಳನ್ನ ಇಡುವಂತಹ ವ್ಯವಸ್ಥೆಗಳು ಇಲ್ಲ. ಬೇಕಾಬಿಟ್ಟಿಯಾಗಿ ಬಿದ್ದಿರುವ ಕಟ್ಟಡಗಳನ್ನ ನೋಡಿದ್ರೆ ಈ ಮಿನಿ ವಿಧಾನಸೌಧ ಎಷ್ಟು ವ್ಯವಸ್ಥಿತವಾಗಿದೆ ಎಂಬುದು ಕೈಕನ್ನಡಿಯಾಗಿದೆ. ಈಗಿರುವ ಡಿಸಿ ಆಫೀಸಲ್ಲಿ ತುಂಬಾ ವರ್ಷಗಳಿಂದ ಸಬ್ ರಿಜಿಸ್ಟರ್ ಆಫೀಸ್ ಇದೆ. ಸೊ ಜನರಿಗೆ ಏನಂದ್ರೆ ಅದು ಒಂಥರ ಕನ್ವೀನಿಯನ್ಸ್ ಆಗಿದೆ. ಅಲ್ಲಿರುವ ಜೆರಾಕ್ಸ್ ಅಂಗಡಿ ಆಗಿರ್ಬೋದು, ಹತ್ತಿರ ಬ್ಯಾಂಕ್ ಇದೆ, ಆಮೇಲೆ ಬಸ್ ಸ್ಟ್ಯಾಂಡ್ ಇದೆ. ಅದು ಹತ್ತಿರದಿಂದ ಅಲ್ಲಿ ಜನರಿಗೆ ಬರಲಿಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಅವರಿಗೆ ಎಲ್ಲದರಲ್ಲೂ ಕನ್ವೀನಿಯನ್ಸ್ ಇದೆ. ಈಗ ಹೊಸದಾಗಿ ಆಗಿರೋ ಮಿನಿ ವಿಧಾನಸೌಧದಲ್ಲಿ ಅಲ್ಲಿ ಹತ್ತಿರ ಯಾವುದೇ ಜೆರಾಕ್ಸ್ ಅಂಗಡಿಗಳಾಗಿ ಲಾಯರ್ ಇದಾಗಲಿ ಇಲ್ಲ. ಪ್ಲಸ್ ಇನ್ನೊಂದೇನೆಂದರೆ ಯಾವುದೇ ಬ್ಯಾಂಕ್ಗಳು ಇಲ್ಲ. ಈಗ ಯೂಶಲಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅಂದರೆ ಅಲ್ಲೇ ಪೇಮೆಂಟ್ ಮಾಡಬೇಕಾಗ್ತದೆ, ಡಿ ತೆಗಿಬೇಕು ಸಬ್ ರಿಜಿಸ್ಟರ್. ಸೊ ಅದೆಲ್ಲ ದುಡ್ಡು ಹಿಡ್ಕೊಂಡು ಅಲ್ಲಿ ಅವರು ಒಂದು ಅರ್ಧ ಕಿಲೋಮೀಟರ್ ಅಥವಾ ಇನ್ನೊಂದು 300-200 ದುಡ್ಡು ಇಟ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಕೆಲವು ಸೆಟ್ಲ್ಮೆಂಟ್ಗಳು ಅಲ್ಲೇ ಆಗ್ತದೆ, ಬೈಎಸ್ ಮತ್ತು ಸೆಲ್ಲರ್ಸ್. ಇದು ಆದರೆ ಕನ್ವೀನಿಯನ್ಸ್ ಇದೆ, ಅಲ್ಲೇ ಸ್ಟೇಟ್ ಬ್ಯಾಂಕ್ ಇದೆ ಹಳೆ ಡಿ ಸಿ ಆಫೀಸ್ ಹತ್ರ. ಈ ಹೊಸ ಡಿ ಸಿ ಆಫೀಸಲ್ಲಿ, ಇದು ಹೊಸ ಮಿನಿ ವಿಧಾನಸೌಧದಲ್ಲಿ ಅಲ್ಲಿ ಯಾವುದೇ ಥರದ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಇವರು ಏಕಾಏಕಿ ಅದನ್ನು ಈಗ ಶಿಫ್ಟ್ ಮಾಡಿ ತೊಂದರೆ ಕೊಡೋದರ ಮಾಡಿದ್ದಾರೆ. ಸೊ ನನ್ನ ಅಭಿಪ್ರಾಯ ಏನಂದರೆ ಹಳೆಯ ಡಿ ಸಿ ಆಫೀಸ್ಗೆ, ಈಗ ಡಿ ಸಿ ಆಫೀಸ್ ಹಳೆಯ ಇದ್ರಲ್ಲಿ ಏನಿದೆ ಅಲ್ಲೇ ಮುಂದುವರಿಸಿಕೊಂಡು ಹೋದರೆ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಈ ಸಮಸ್ಯೆಗಳ ಬಗ್ಗೆ ಹಲವು ಬಾರಿ ಜನಪ್ರತಿನಿಧಿಗಳ ಬಳಿ ಮನವಿ ಹಾಗೂ ಪ್ರತಿಭಟನೆಯನ್ನ ಮಾಡಿದ್ರೂ ಇತ್ತ ಗಮನ ಹರಿಸ್ತಾ ಇಲ್ಲ. ಕಚೇರಿಯ ಮುಂಭಾಗದಲ್ಲಿ ಸಣ್ಣದಾದ ಪಾರ್ಕಿಂಗ್ ವ್ಯವಸ್ಥೆ ಇದ್ದು ಈ ಸ್ಥಳ ವಾಹನ ನಿಲುಗಡೆಗೆ ಸಾಕಾಗ್ತಾ ಇಲ್ಲ. ಇದೀಗ ಸಬ್ ರಿಜಿಸ್ಟ್ರಾರ್ ಕಚೇರಿ ಮಿನಿ ವಿಧಾನಕ್ಕೆ ಸ್ಥಳಾಂತರಗೊಂಡಲ್ಲಿ ಸಮಸ್ಯೆಗಳ ಆಗರವಾಗುತ್ತೆ ಮಿನಿ ವಿಧಾನಸೌಧ. ಒಟ್ಟಾರೆ ಈ ಮಿನಿ ವಿಧಾನಸೌಧ ಅವೈಜ್ಞಾನಿಕವಾಗಿ ನಿರ್ಮಾಣವಾಗಿದೆ ಎನ್ನುವುದು ಸಾರ್ವಜನಿಕರ ದೂರು. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಹಾಗೆಯೇ ಜನಪ್ರತಿನಿಧಿಗಳು ಇನ್ನಾದರೂ ಗಮನ ಹರಿಸಲಿ. ಮಿನಿ ವಿಧಾನಸೌಧ ಎನ್ನುವ ಹೆಸರಿಗೆ ಘನತೆ ಬರುವಂತೆ ಮಾಡಲಿ. ಸುಬ್ರಹ್ಮಣ್ಯ ಜೊತೆ ಹರೀಶ್ ಮುಲ್ಕಿ, ಸ್ಪಂದನ ನ್ಯೂಸ್, ಮಂಗಳೂರು.
ಎಸ್, ವರದಿಯನ್ನು ನೋಡ್ಕೊಂಡು ಬಂದ್ವಿ. ಯಾವ ರೀತಿಯಲ್ಲಿ ಅಲ್ಲಿ ಒಂದು ಪರಿಸ್ಥಿತಿ ಇದೆ, ವಿಧಾನಸೌಧದಲ್ಲಿ ಯಾವ ರೀತಿಯಲ್ಲಿ ಕತ್ತಲ ಆವರಿಸಿದೆ, ಮತ್ತೆ ಯಾವ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಅನ್ನುವಂಥದ್ರ ಬಗ್ಗೆ ನೋಡಿದ್ವಿ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಮಾತಾಡಬೇಕು. ನಮ್ಮ ಜೊತೆ ಇಬ್ರು ಸ್ಟುಡಿಯೋದಲ್ಲೇ ಗಣ್ಯರು ಜಾಯ್ನ್ ಆಗಿದ್ದಾರೆ ಸ್ಟುಡಿಯೋದಲ್ಲಿ. ಹಾಗೆಯೇ ಇವತ್ತು ಖ್ಯಾತ ವಕೀಲರಾದಂತ ನಮ್ಮ ಜೊತೆ SP ಚಂಗಪ್ಪ ಅವರು ನಮ್ಮ ಜೊತೆ ಕಾರ್ಯಕ್ರಮದಿದ್ದಾರೆ. ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ. ಎಸ್, ಹಾಗೇನೆ ನಮ್ಮ ಜೊತೆ ಇನ್ನೊಬ್ರು ಹ್ಯೂಮನ್ ರೈಟ್ ಆಫ್ ಫೆಡರೇಷನ್ ಇಂಡಿಯಾ ಇದರ ಉಸ್ತುವಾರಿ ಅವರು ಮತ್ತು ಬಹಳಷ್ಟು ಬಾರಿ ಇದರ ಬಗ್ಗೆ ಹೋರಾಟ ನಡೆಸಿದಂತವರ ಸುನೀಲ್ ವಾಸ್ ಅವರು ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಒಂದು ಕಡೆಯಲ್ಲಿ ಯಾವ ರೀತಿಯಲ್ಲಿ ಒಂದು ಮಿನಿ ವಿಧಾನಸೌಧ ಅನ್ನುವಂಥದ್ದು ಹೆಸರಿಗಿದೆ. ಇಲ್ಲಿ ಕಾಟಾಚಾರಕ್ಕೆ, ಇಲ್ಲಿ ವ್ಯವಸ್ಥಿತವಾಗಿ ವಾಹನ ನಿಲುಗಡೆಗೆ ಪೂರಕವಾದ ವ್ಯವಸ್ಥೆಗಳಿಲ್ಲ. ಒಂದು ಕಡೆಯಲ್ಲಿ ಬೆಳಕು ಇಲ್ಲ. ಮತ್ತೆ ಇಲ್ಲಿ ಏನಾದ್ರೂ ಒಂದು ಕಡೆಯಲ್ಲಿ ಅರ್ಜಿದಾರರು ಅರ್ಜಿ ಬರಿಬೇಕಂದ್ರೆ ಅಲ್ಲಿ ಒಂದು ಬರಹಗಾರರು ಕುತ್ಕೊಳ್ಳುವಂತ ವ್ಯವಸ್ಥೆಗಳು ಇಲ್ಲ. ಮತ್ತೆ ಇಲ್ಲಿ ಯಾವ ರೀತಿಯ ಕಚೇರಿಗಳಿದೆ ಅದು ಗೂಡಿನ ಒಂದು ಪ್ರಕ್ರಿಯೆ. ಮತ್ತೊಂದು ಅಲ್ಲಿ ಯಾವುದೇ ಒಂದು ಖಚಿತವಾದ ಪುಸ್ತಕಗಳನ್ನು ಇಡ್ಲಿಕ್ಕೆ ಆಗಿರ್ಬೋದು, ಯಾವ್ದಂತ ವ್ಯವಸ್ಥೆಗಳಿಲ್ಲ. ಹೆಸರಿಗೆ ಮಾತ್ರ ಮಿನಿ ವಿಧಾನಸೌಧ ಅನ್ನುವಂಥದ್ದು ಹೆಸರು ಮಾತ್ರ ಬಹಳಷ್ಟು ಒಂದು ಗಣ್ಯತೆಯನ್ನು ತೋರಿಸ್ತದೆ, ಬಹಳಷ್ಟು ಒಂದು ಪ್ರಾಧಾನ್ಯತೆಯನ್ನು ತೋರಿಸ್ತದೆ. ಆದ್ರೆ ಇಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದು ತಾವು ನೋಡ್ತಾ ಇದ್ದೀರಿ. ಎಸ್, ಒಂದ್ ಕಡೆಯಲ್ಲಿ ಎಲ್ಲಾ ಒಂದು ಕಚೇರಿಗಳು ಈಗಾಗಲೇ ಮಿನಿ ವಿಧಾನಸೌಧಕ್ಕೆ ಪರ್ಯಾಯ ಬದಲಾವಣೆ ಕಾಣ್ತಾ ಇದೆ. ಈಗ ಇನ್ನು ಬಹಳಷ್ಟು ಪರ್ಯಾಯ ವ್ಯವಸ್ಥೆಗಳು ಬದಲಾವಣೆಗೆ ಕಾಣ್ಲಿಕ್ಕಿದೆ. ಒಂದ್ ಕಡೆಯಲ್ಲಿ ನೀವು ಬಹಳಷ್ಟು ಹಿಂದಿನಿಂದಲೂ ಒಂದ್ ಕಡೆಯಲ್ಲಿ ಸಬ್ ರಿಜಿಸ್ಟರ್ ಆಫ್ ಯಾವ್ದೋ ಕಡೆಯಲ್ಲಿ ಬದಲಾವಣೆ ಬೇಡ, ಇಲ್ಲೇ ಇರಬೇಕು ಅಂತ ಹೋರಾಟಗಳನ್ನು ಮಾಡ್ತಾ ಬಂದ್ರಿ. ಇದಕ್ಕೆ ಮೂಲ ಉದ್ದೇಶ ಏನು, ಏನೆಲ್ಲ ಸಮಸ್ಯೆಗಳಿದೆ ಅನ್ನುವಂಥದ್ದು ಒಂದ್ ಕಡೆಯಲ್ಲಿ ನಾವು ನೋಡಿದ್ವಿ. ಬೆಳಗಿನ ಸಮಸ್ಯೆ ಇದೆ, ಅಲ್ಲಿ ಮೂಲಭೂತವಾದ ವ್ಯವಸ್ಥೆಗಳಿಲ್ಲ. ಮತ್ತೆ ಹಿರಿಯರು ಬಂದ್ರೆ ಅಲ್ಲ ಒಂದ್ ಕಡೆಯಲ್ಲಿ ನಡ್ಕೊಂಡೇ ಸ್ಟೆಪ್ ಹತ್ತಬೇಕು. ಅಂಗವಿಕಲರಿಗೂ ಬಹಳಷ್ಟು ಅಲ್ಲಿ ಪರಿತಪಿಸುವಂತ ವ್ಯವಸ್ಥೆಗಳಿದೆ ಒಂದ್ ಕಡೆಯಲ್ಲಿ. ಸರಿ, ಇದೆಲ್ಲ ಒಂದ್ ಕಡೆ ಆದ್ರೆ ಇನ್ನು ಈಗ ಯಾವುದೇ ಒಂದು ಕಚೇರಿಯಲ್ಲಿ ಬದಲಾವಣೆ ಆಗ್ಬೇಕಾದ್ರೆ ಯಾಕೆ ಅಡ್ಡಿ ಆತಂಕ? ಅಲ್ಲ, ಬದಲಾವಣೆ ಅಂತ ಹೇಳಿದರೆ ಬದಲಾವಣೆ ಮಾಡೋದು ಯಾಕೆ ಅಂದರೆ ಒಂದು ಸ್ವಲ್ಪ ಇದು ಬದಲಾವಣೆ ಅಂತ ಹೇಳಿದರೆ ಒಂದು ಅಭಿವೃದ್ಧಿಯ ಪಥವನ್ನು ನಮಗೆ ತೋರಿಸ್ತದೆ. ಈಗ ನಾವು ಇಲ್ಲಿಗ ಕಚೇರಿ ಸ್ಥಳಾಂತರದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಈಗ ಎಲ್ಲರೂ ನಿರೀಕ್ಷೆ ಮಾಡಿದ್ದೇವೆ ನಾವು ಕಚೇರಿ ಸ್ಥಳಾಂತರ ಆಗಬೇಕು, ಒಂದು ಉತ್ತಮ ಸೌಲಭ್ಯಗಳನ್ನು ಒಳಗೊಂಡಂಥ ಒಂದು ಕಚೇರಿ ನಮ್ಮ ಜಿಲ್ಲೆಗೆ ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಉದ್ದೇಶ. ಆದರೆ ಈಗ ಸ್ಥಳಾಂತರ ಮಾಡೋದರಲ್ಲಿ ಅರ್ಥರಹಿತವಾಗಿದೆ. ಯಾಕೆಂತ ಹೇಳಿದರೆ ಒಂದು ಅಭಿವೃದ್ಧಿ ಕೂಡ ಇಲ್ಲ. ಅದರಲ್ಲಿ ಸ್ಥಳಾಂತರ ಯಾಕೆ ಮಾಡ್ತೇವೆ, ಒಂದು ಬದಲಾವಣೆಯ ನಿರೀಕ್ಷೆ ಜನರು ಇಟ್ಕೊಂಡಿರ್ತಾರೆ. ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಹಿಂದೆ ಇದ್ದದಕ್ಕಿಂತ ಗೊಂದಲಮಯ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ ಈಗ ಪ್ರಸ್ತುತ ಇರುವಂತಹ ಜಿಲ್ಲಾ ನೋಂದಣಾಧಿಕಾರಿ 3 ಕಚೇರಿಗಳಿದೆ. ಅಲ್ಲಿ 5000 ಸ್ಕ್ವೇರ್ ಮೀಟರ್ಸ್ ಇದೆ. 6.43 ಏಕರ್ಸ್ ಆ ಏರಿಯಾದಲ್ಲಿದೆ. DC ಆಫೀಸ್, ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಇರೋದ್ರಲ್ಲಿ. ಈ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಂತ ಮಧ್ಯದಲ್ಲಿದೆ ನೋಡಿ, ಅದು 5000 ಚದರ ಅಡಿಯಷ್ಟು ಅಗಲ ವಿಸ್ತೀರ್ಣ ಇರುವಂಥ ಪ್ರದೇಶ. 3 ಕಚೇರಿ ಇದೆ. ಒಂದು ಜಿಲ್ಲಾ ನೋಂದಣಾಧಿಕಾರಿ, ನಗರ ನೋಂದಣಾಧಿಕಾರಿ, ತಾಲೂಕು ನೋಂದಣಾಧಿಕಾರಿ, 3 ಕಚೇರಿಗಳು ಕಾರ್ಯ ಮಾಡ್ತಾ ಇದೆ. ಇಲ್ಲಿ ಕಾರ್ಯ ವ್ಯಾಪ್ತಿ ಎಷ್ಟಿದೆ ಅಂತ ಹೇಳಿದರೆ ಕಳೆದ 2014-15ರಲ್ಲಿ ಅಲ್ಲಿ 9300ಕ್ಕೂ ಹೆಚ್ಚು ದಸ್ತಾವೇಜುಗಳ ಕ್ರಯ ವಿಕ್ರಯ ಎರಡೂ ನಡೆದಿದೆ. ಅಂದರೆ ಇಟ್ಸ್ ಮೋರ್ ದೆನ್ 100 crores ಅಲ್ಲಿ ಡೀಲಿಂಗ್ಸ್ ಆಗಿದೆ. 100 crores ಆದಾಯ ಸರ್ಕಾರಕ್ಕೆ ಬಂದಂಥದ್ದು ನಗರ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ. ತಾಲೂಕು ಕಚೇರಿಯಲ್ಲಿ ಕೂಡ 12300ರಷ್ಟು ದಸ್ತಾವೇಜುಗಳು ಅಲ್ಲಿ ಕ್ರಯ ವಿಕ್ರಯ ಆಗಿದೆ. ಹಾಗಿರುವಾಗ ಅಲ್ಲಿ 55 ಕೋಟಿಗಿಂತ ಹೆಚ್ಚು ವಹಿವಾಟಾಗಿದೆ, ಆದಾಯ ಬಂದಿದೆ ಸರ್ಕಾರಕ್ಕೆ. ಇಷ್ಟೆಲ್ಲ ಇದ್ದರೂ ಈ ಹಿನ್ನೆಲೆಯಲ್ಲಿ ಈಗ ಸ್ಥಳಾಂತರ ಮಾಡೋದು ಓಕೆ, ಸ್ಥಳಾಂತರ ಒಳ್ಳೆ ಸ್ಥಳಕ್ಕೆ ಹೋಗೋದಾದ್ರೆ ಮಿನಿ ವಿಧಾನಸೌಧ ಓಕೆ. ಮಿನಿ ವಿಧಾನಸೌಧದ ಪರಿಸ್ಥಿತಿ ಆಗಿದೆ, ಅದನ್ನು ನಾವು ಅಲ್ಲಿ ನೋಡ್ಬೇಕು. ಒಂದು ಕಡೆಯಲ್ಲಿ ಮಿನಿ ವಿಧಾನಸೌಧ ಅನ್ನುವಂಥದ್ದು ಹೆಸರು ಬಹಳಷ್ಟು ಗಣ್ಯತೆಯನ್ನು ತೋರ್ಪಡಿಸುತ್ತದೆ. ಆ ಗಣ್ಯತೆ ಘನತೆಗಳಿಗೆ ಪೂರಕವಾದ ವ್ಯವಸ್ಥೆಗಳಿಲ್ವಾ? ಹಾಗಾದ್ರೆ ಗಣ್ಯತೆ ಈ ವ್ಯವಸ್ಥೆಗಳಿಗೆ ಹೆಸರಿಗೆ ಮಾತ್ರ ಅದು ಶೋಭೆ ತರ್ತಾ ಇದೆ ಹೊರತು ವ್ಯವಸ್ಥೆಯಲ್ಲಿ ಅದು ಕ್ಷೋಭೆ ತರ್ತಾ ಇದೆ. ಯಾಕೆ ಅಂತ ಹೇಳಿದರೆ ಅಲ್ಲಿರುವಂತಹ ವ್ಯವಸ್ಥೆ ಈಗಾಗಲೇ ಉಪನೋಂದಣಾಧಿಕಾರಿ ನಮ್ಮ AC ಆಫೀಸನ್ನು ಶಿಫ್ಟ್ ಮಾಡಿದ್ದಾರೆ. ಮತ್ತು ಇನ್ನೊಂದು 2-3 ಆಫೀಸ್ಗಳನ್ನು ಶಿಫ್ಟ್ ಮಾಡಿದ್ದಾರೆ. ಈಗ 2nd ಫ್ಲೋರ್ ಅಥವಾ 3rd ಫ್ಲೋರು ಇದಕ್ಕೆ ನೋಂದಣಾಧಿಕಾರಿಗಳಿಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅಲ್ಲಿ ಟೋಟಲ್ ಸ್ಕ್ವೇರ್ ಫೀಟ್ ಇರುವಂಥದ್ದು ಇಟ್ಸ್ ನಾಟ್ ಮೋರ್ ದೆನ್ 800,000 ಸ್ಕ್ವೇರ್ ಫೀಟ್ ಮೇಲೆ ಇಲ್ಲ. ಈ 5000 ಚದರ ಮೀಟರ್ನಲ್ಲಿದ್ದಂಥ ಒಂದು ಕಚೇರಿಯನ್ನು 1000 ಚದರ ಅಡಿ ಇದ್ದಂಥ ಕಚೇರಿಗೆ ಸ್ಥಳಾಂತರ ಮಾಡಿ ಅದೇ ಒಂದು ಬದಲಾವಣೆ ಅಂತ ನಾವು ಅಂದ್ಕೊಂಡ್ರೆ, ಬೆನ್ನು ತಟ್ಕೊಂಡ್ರೆ ಅದರಲ್ಲಿ ಅದಕ್ಕಿಂತ ವಿಪರ್ಯಾಸ ಬೇರೇನೂ ಇಲ್ಲ. ಅಲ್ಲಿ ಸ್ಥಳದ ಕೊರತೆ ಇದೆ ಪ್ರಪ್ರಥಮವಾಗಿ.
ಅಲ್ಲ, ಇಷ್ಟು ಇದೊಂದು ದೊಡ್ಡ ಒಂದು ವ್ಯವಸ್ಥೆ ಮಾಡುವಾಗ ಬಹಳಷ್ಟು ಮುಂದಾಲೋಚನೆ. ಯಾಕಂದ್ರೆ ಒಂದು ಈಗ ನಾವು ಏನೇ ಪ್ಲಾನ್ ಮಾಡ್ಬೇಕಾದ್ರೆ ಇನ್ನು 20 ವರ್ಷದಲ್ಲಿ ಏನು ಜನಸಂಖ್ಯೆ ಮತ್ತೆ ಏನು ಅಭಿವೃದ್ಧಿಗಳಾಗತ್ತೆ ಆ ಪದದಲ್ಲಿ ಒಂದು ಪ್ಲಾನ್ ಗಳನ್ನು ಮಾಡುವಂತದ್ದು. ಆದ್ರೆ ಮಿನಿ ವಿಧಾನಸೌಧ ಹಾಗಾದ್ರೆ ಕಾಟಾಚಾರಕ್ಕೆ ಯಾರದೋ ಒಂದು ಲಾಬಿಗೆ ನಡೆದಿದ್ದ ಹಾಗಾದ್ರೆ. ಕರೆಕ್ಟ್ ನೀವು ಹೇಳುವಂಥದ್ದು. ನೋಡಿ, ಯಾವುದೇ ಒಂದು ಜನರಿಗೆ ಬೇಕಾದಂತಹ ಕೆಲಸವನ್ನು ಮಾಡುವಾಗ ಒಬ್ಬ ಖ್ಯಾತ ನ್ಯಾಯಶಾಸ್ತ್ರಜ್ಞ ಹೇಳ್ತಾರೆ, ಪಬ್ಲಿಕ್ ಗುಡ್ ಆಟ್ ಟು ಬಿ ದ ರೀಸನಿಂಗ್ ಅಂತ. ಯಾವುದೇ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂತಿದ್ರೆ, ಜನಪರವಾಗಿ ಮಾಡಬೇಕು ಅಂತಿದ್ರೆ, ಜನರಿಗೆ ಅದರಿಂದ ಉಪಯೋಗ ಆಗಬೇಕು. ಇದು ಉಪಯೋಗ ಅಲ್ಲ, ಅವರ ಏನೋ ಒಂದು ಸ್ವಪ್ರತಿಷ್ಠೆಗೋಸ್ಕರ ಮಾಡಿದಾಗೆ ಮಿನಿ ವಿಧಾನಸೌಧ ಅಂತ ಕಟ್ಟಿದ್ದಾರೆ, ಒಂದು ಉದ್ಘಾಟನೆ ಮಾಡ್ತಾರೆ, ವಿಧಾನಸೌಧ ಮಂಗಳೂರಿನಲ್ಲಿ ಆಗಿದೆ ಅಂತ ಒಂದು ಹೆಗ್ಗಳಿಕೆ ಬರ್ತದೆ ಅಷ್ಟೇ ಹೊರತು ವ್ಯವಸ್ಥೆ ಅದರಲ್ಲಿ ಏನು ಪರಿಣಾಮಕಾರಿಯಾದಂತ ಬದಲಾವಣೆ ಆಗಿಲ್ಲ. ಒಂದು ಪಕ್ಷಗಳಿಗೆ ಒಂದು ಕಡೆಯಲ್ಲಿ ಹೆಸರು ಬೇಕು, ಬೇಕಷ್ಟೇ. ಅವರಿಗೇನೆಲ್ಲ ಶಂಕುಸ್ಥಾಪನೆ ಉದ್ಘಾಟನೆ ಇಷ್ಟೇ. ರಾಜಕೀಯ ಪಕ್ಷಗಳು ಸೀಮಿತವಾಗಿರುವಂಥದ್ದು ಅಷ್ಟಕ್ಕೆ ಸೀಮಿತ ಆಗಿದ್ದರೆ ಇದರಿಂದ ಏನು ಪ್ರಯೋಜನ ಇಲ್ಲ. ಜನರ ನೈಜ ಭಾವನೆಗೆ ಅದಕ್ಕೆ ಸ್ಪಂದಿಸುವಂಥ ಪ್ರಯತ್ನವನ್ನು ಅವ್ರು ಮಾಡಬೇಕು. ಸಾಮಾನ್ಯ ಜನರಿಗೆ ಅದರಿಂದ ಪ್ರತಿಫಲ ಸಿಗಬೇಕು. ಅದು ಬಿಟ್ಟು ವ್ಯತಿರಿಕ್ತವಾದ ಧೋರಣೆ ಅನುಸರಿಸಿದರೆ ಇದರಿಂದ ಜನರಿಗೆ ತೊಂದರೆ ಅಲ್ಲದೆ ಇದರಿಂದ ಏನು ಫಲ ಬರುವುದಿಲ್ಲ. ಸರಿ ಸುನಿಲ್ ಅವರೇ, ಈಗಾಗಲೇ ನೋಡಿರ್ಬೋದು ಬಹಳಷ್ಟು ಜನರಿಂದ ಎಲ್ಲರ ಒಂದು ತೆರಿಗೆಯ ಒಂದು ವಸೂಲಿ ಮಾಡೋದ್ರ ಮೂಲಕ ಬಹಳಷ್ಟು ತೆರಿಗೆ ವಸೂಲಿ ಆಗುತ್ತೆ ಒಂದ್ ಕಡೆಯಲ್ಲಿ. ಇದು ಸರ್ಕಾರದ ಒಂದು ಖಜಾನೆಗೆ ಸೇರುತ್ತೆ. ಇಲ್ಲಿ ಬಹಳಷ್ಟು ಅನುದಾನಗಳಿಗೆ ರೂಪದಲ್ಲಿ ಈಗ ಮಿನಿ ವಿಧಾನಸೌಧ ಆಗಿರ್ಬೋದು, ಅದು ಜನರಿಂದಲೇ ಪಡೆದಂತ ತೆರಿಗೆಯಿಂದಲೇ ಆಗಿರುವಂತದ್ದು ಒಂದು ಸ್ಪಷ್ಟವಾದ್ದು. ಆದ್ರೆ ಜನರಿಗೆ ಅದು ಯೂಸ್ ಇಲ್ಲ ಅಂದ್ರೆ, ಅದರ ಒಂದು ಪ್ರೀ ಪ್ಲಾನ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಯಾಕೆ ಮಾಡಿದ್ರು ಹಾಗಾದ್ರೆ? ಒಂದು ನಮ್ಮ ವಕೀಲರು ಹೇಳಿದಾಗೆ ಅವರ ಪ್ರತಿಷ್ಠೆಗೆ ಮಾಡಿರ್ಬೋದು. ಮತ್ತು ಕೆಲವು ಆಡಳಿತ ಮಂಡಳಿಯವರದೊಂದು ಹೆಸರು ಬರಬೇಕು, ನಾವೊಂದು ಮಿನಿ ವಿಧಾನಸೌಧ ಮಾಡಿದೆವು, ಆಗ ನಮ್ಮ ರಾಜಕೀಯ ಪಕ್ಷದವರು ಕೂಡ ನಮ್ಮ ಅವಧಿಯಲ್ಲಿ ಆಯಿತು ಅಂತ ಒಂದು ಪ್ರತಿಷ್ಠೆಗೋಸ್ಕರ ಮಾಡಿರ್ಬೋದು. ಹಾಗಾದ್ರೆ ಜನಸೇವೆ ಇಲ್ಲಿ ಯಾರಿಗೂ ಪ್ರತಿಷ್ಠೆ ಮತ್ತೆ ಅವರಿಗೆ ಎಲ್ಲೋ ಒಂದು ರಾಜಕೀಯದಲ್ಲಿ ಸ್ಥಾನಮಾನಗಳು ಬೇಕು, ಅದಕ್ಕೋಸ್ಕರ ಈ ಒಂದು ಮಾಡ್ತಾರೆ ಕೆಲಸಗಳು. ಜನಸೇವೆ ಇದ್ದರೆ ಅವರು ಅಲ್ಲಿ ಮಿನಿ ವಿಧಾನಸೌಧ ಅಂತ ಮಾಡಿದ್ದಾರೆ. ಬೆಂಗಳೂರಲ್ಲಿ ವಿಧಾನಸೌಧ ಹೇಗೆ ಉಂಟಂತ ಒಂದು ಅದರ ನೋಡಿ ಇಲ್ಲಿ ವಿಧಾನಸೌಧ ಮಿನಿ ವಿಧಾನಸೌಧ ಮಾಡಬೇಕು. ನೀವು ಹೇಳಿದಾಗೇನೆ ಬೆಂಗಳೂರಿನ ವಿಧಾನಸೌಧದ ಒಂದು ಕೊಠಡಿ ಅಷ್ಟು ಆದ್ರೂ ಇಲ್ಲಿ ವ್ಯವಸ್ಥೆ ಇತ್ತ ರೂಪದಲ್ಲಿ ಇಲ್ಲ. ಮತ್ತೆ ವಿಧಾನಸೌಧದ್ದು ಅದರಲ್ಲಿ ಅವರ ಹೆಸರೇ ಹಾಳು ಮಾಡಿದಾಗ ಆಗಿದೆ ಮಿನಿ ವಿಧಾನಸೌಧ ಇಟ್ಟು. ಯಾಕೆಂದರೆ ಒಂದು ವಿಧಾನಸೌಧ ಹಿಡಿದ ಮೇಲೆ ಅದಕ್ಕೊಂದು ಲಿಫ್ಟ್ ವ್ಯವಸ್ಥೆ ಬೇಕು. ಅದೇ ಈಗಿನ ಜಗತ್ತಲ್ಲಿ ಲಿಫ್ಟ್ ಇಲ್ಲದ ಬಿಲ್ಡಿಂಗೇ ಇಲ್ಲ. ಅಂತದ್ರಲ್ಲಿ ನಾವು 3 ಫ್ಲೋರಿನ ಬಿಲ್ಡಿಂಗ್ ಇದ್ದ ಮೇಲೆ ಅದಕ್ಕೆ ಕನಿಷ್ಠ ಪಕ್ಷ 4 ಲಿಫ್ಟ್ ಆದರೆ ಬೇಕು. ವಿಧಾನಸೌಧ ಹಿಡಿದ ಮೇಲೆ ಒಂದು ಲಿಫ್ಟ್ ಕೂಡ ಇಲ್ಲ. ಅದು ಬಿಟ್ಟು ಸಿಟ್ಟಿಂಗ್ ಅರೇಂಜ್ಮೆಂಟ್ ಇಲ್ಲ. ಒಂದು ಪ್ರಾಯದವರಿಗೆ ಆಗಿ ಅಂಗವಿಕಲವರಿಗೆ ಯಾರಿಗೆ ಅದು ಕುತ್ಕೊಳ್ಳಿಕ್ಕೆ ಅರೇಂಜ್ಮೆಂಟೇ ಇಲ್ಲ. ಮತ್ತು ಯಾವ ವ್ಯವಸ್ಥೆ ಕೂಡ ಅಲ್ಲಿಲ್ಲ. ಮೊದಲಿನ ಓಲ್ಡ್ ಬಿಲ್ಡಿಂಗ್ ಆದರೂ ಸಹ ದೊಡ್ಡ ದೊಡ್ಡ ಕೊಠಡಿ ಇತ್ತು. ಇದಕ್ಕೆ 25% ಕಮ್ಮಿ ಆಗಿದೆ ವಿನ 75% ಕಮ್ಮಿ ಆಗಿದೆ. ಹಾಗಾದ್ರೆ ನೀವು ಹೇಳುವಂತ ರೀತಿಯಲ್ಲಿ ನೋಡಿದ್ರೆ ಹಿಂದಿನ ಒಂದು ಕೊಠಡಿಯೇ ಬಹಳಷ್ಟು ವ್ಯವಸ್ಥಿತವಾಗಿತ್ತು, ಅದೇ ನಮಗೆ ಸಾಕಿತ್ತು. ಹಾಗಾದ್ರೆ ಈ ಮಿನಿ ವಿಧಾನಸೌಧ ಬೇಡ ಇತ್ತು ಹಾಗಂತ ಹೇಳುವಂತ. ಹೌದು. ಯಾಕಂದರೆ ಮಾಡಿದ ಮೇಲೆ ಅದು ಹೊಸ ರೀತಿಯಲ್ಲಿ ಮಾಡುವಾಗ ಒಳ್ಳೆ ಪ್ಲಾನಿಂಗ್ ಮಾಡಿ ಅದಕ್ಕಿಂತ ಡಬಲ್ ಪಟ್ಟು ಜನರಿಗೆ ಲಾಭ ಇದ್ದರೆ ಮಾತ್ರ ಮಾಡಬೇಕಿತ್ತು ವಿನ ಇದು 6.5 ಎಕರೆಯಲ್ಲಿ ನಿರ್ಮಿಸಲಿದ್ದ ಬಿಲ್ಡಿಂಗ್ ಇಲ್ಲಿ 40-50 ಸೆನ್ಸಲ್ಲಿ ಬಿಲ್ಡಿಂಗ್ ಎಷ್ಟು ದೊಡ್ಡ ಕಟ್ಟಬಹುದು. ಸರಿ, ನಿಮ್ ಜೊತೆ ಮಾತಾಡ್ತೀನಿ. ಅದಕ್ಕಿಂತ ಮುಂದೆ ಒಂದು ಕಾಲರ್ಸ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಜಯಂತ್ ಅಂತ. ಜಯಂತ್ ಅವರೇ ಹೇಳಿ, ಈಗಾಗಲೇ ಒಂದು ಕಡೆಯಲ್ಲಿ ಊಟಕ್ಕಿಲ್ಲದ ಉಪ್ಪಿನಕಾಯಿ ಅಂತ ಆಗಿದೆ ಮಿನಿ ವಿಧಾನಸೌಧ ಅಂತ ಹೇಳ್ಬಹುದು. ಇದು ಒಟ್ಟಾರೆ ಎಲ್ಲಾ ವಿಚಾರಗಳನ್ನು ನೋಡಿದ್ರೆ, ಈ ಹಿಂದಿನ ಪ್ರೀ ಪ್ಲಾನ್ ಗಳನ್ನು ನೋಡಿದ್ರೆ 20 ವರ್ಷಗಳಿಗೆ ಇನ್ನು ಯಾವುದೇ ಒಂದು ಬದಲಾವಣೆ ಆದ್ರೂ ಆ ಮಿನಿ ವಿಧಾನಸೌಧ ಸರಿಯಾಗಿ ಇರ್ಬೇಕು ಜನರ ವ್ಯವಸ್ಥೆಗಳಿಗೆ ಅಂತ. ಆದ್ರೆ ಈ ದಿನಗಳಲ್ಲಿ ಬದಲಾವಣೆ ಕಂಡಾಗ್ಲೇ ಅದ್ರಲ್ಲಿ ಸಮಸ್ಯೆಗಳು ಬಹಳಷ್ಟು ಇದೆ ಒಂದ್ ಕಡೆಯಲ್ಲಿ. ಹೌದು. ಆದ್ರೆ ಸರ್ ಅದು ಮಿನಿ ಯಾವ್ದು ಇಲ್ಲ ಸರ್. ಈ ಇಷ್ಟು ಚಿಕ್ಕ ರೂಮ್ಸ್ ಮತ್ತು ಅದರಲ್ಲಿ ರಿಜಿಸ್ಟರ್ ಆಫೀಸ್ ಅಲ್ಲಿ ಶಿಫ್ಟ್ ಮಾಡ್ತಾರಂತೆ 2nd ಫ್ಲೋರ್ ಅಲ್ಲಿ. ಅದಕ್ಕೆ ಲಿಫ್ಟಿನ ವ್ಯವಸ್ಥೆ ಇಲ್ಲ. ಈಗ ಪ್ರಾಯದವರು, ಮುದುಕರು, ಅಜ್ಜರೆಲ್ಲ ವೀಳುನಾಮೆ ದಾಸ ಇದೆಲ್ಲ ಮಾಡ್ಲಿಕ್ಕೆ ಬರುವುದಾದ್ರೆ ಅವ್ರು ಹೇಗೆ ಮೇಲೆ ಹೋಗುದು ಅಂತಲೇ ಒಂದು ಸ್ಟಾಪ್ ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ ಅದರಲ್ಲಿ. ಅಂತದ್ರಲ್ಲಿ ಹಲೋ ಹೇಳಿ, ಅಂತದ್ರಲ್ಲಿ ಇವರು 2nd ಫ್ಲೋರ್ ಇಟ್ಟು ಶಿಫ್ಟ್ ಮಾಡ್ತಾ ಇಲ್ಲ ಯಾಕೆ ಅಂತ ಆ ಆದೇಶವನ್ನು ಕೊಟ್ಟವ್ರು ಯಾರು ಅಂತ ನಾನೊಂದು ಕೇಳೋದು ಮಾತು. ಯಾಕೆಂದ್ರೆ ಅವರು ಊಟ ಮಾಡ್ತಾರೆ ಇಲ್ಲ ಅಂತ ಅದು ಗೊತ್ತಿಲ್ಲ. ಅದಕ್ಕೆ ಯಾಕೆ ಅಲ್ಲಿ ಮಾಡಿದ್ರು? ಅವ್ರು AC ರೂಮ್ ಅಲ್ಲಿ AC ರೂಮ್ ಅಲ್ಲಿ ಕೂತ್ಕೊಂಡು ಹೋಗುವವರು
ಇದರ ನಮ್ಮ ಜನರ ಬಗ್ಗೆ ಅವ್ರಿಗೆ ಏನು ಸ್ವಲ್ಪ ಸಹ ಕಾಳಜಿ ಇಲ್ಲ ಅಂತ ಆಗ್ತದೆ. ಅಲ್ಲ ಅವರಿಗೆ ಏನಂದ್ರೆ ಎಲ್ಲ ಒಂದ್ ಕಡೆಯಲ್ಲಿ ಯಾರಿಗೋ ಗುತ್ತಿಗೆದಾರರಿಗೆ ಗುತ್ತಿಗೆ ಕೊಡ್ಬೇಕು, ಅದರಲ್ಲಿ ಪರ್ಸೆಂಟೇಜ್ ಪಡೆಯಬೇಕು ಅಷ್ಟೇ. ಅಧಿಕಾರಿಯಾಗಿ ಜನಪ್ರತಿನಿಧಿಗಳಿಗೆ ಅದೇ ಬೇಕಿರುವಂತದ್ದು. ಇಲ್ಲಿ ಯಾರಿಗೋ ಜನರ ವ್ಯವಸ್ಥೆ ಜನರಿಗೆ ವ್ಯವಸ್ಥಿತವಾಗಿ ಮಾಡ್ಕೊಡ್ಬೇಕಂತ ಯಾರಿಗೂ ಅಷ್ಟು ಕಾಳಜಿ ಇಲ್ಲ ಅಂತ ಇಲ್ಲ. ಈಗ ನಾನು ಹೇಳುದಂದ್ರೆ ಆ DC ಆಫೀಸ್ ಅನ್ನು ಎಲ್ಲ ಶಿಫ್ಟ್ ಇಲ್ಲಿ ಮಾಡಿ ಅದನ್ನು ಸೇಲ್ ಮಾಡ್ತಾರೆ ಅಂತ ಒಂದು ಬಂದಿದೆ ನಮ್ಗೆ ಅದರ ವಿಚಾರದಲ್ಲಿ. ಅದನ್ನೆಲ್ಲ ಮಾರುವುದಂತ ಸರ್ಕಾರ ಒಕ್ಕಸಕ್ಕೆ ಇದು ಭಂಗನ ಹಾಕುದಂತ ಹೇಳ್ತಾರೆ. ಮತ್ತು ಅದರ ಬಗ್ಗೆ ಮತ್ತು ತಾಲೂಕು ಇದು ಮಿನಿ ವಿಧಾನಸೌಧದ ಬಗ್ಗೆ ಅದರಲ್ಲಿ ರೂಮ್ಸೇ ಇಲ್ಲ, ಚಿಕ್ಕ ಚಿಕ್ಕ ರೂಮ್ಸ್ ಮಾಡಿ ಅದರಲ್ಲಿ ಮತ್ತು ಈ ಟ್ರಾಫಿಕ್ ಜಾಮ್ ಎಲ್ಲ ಆಚೆಯಿಂದ ಈಚೆ ಅಡ್ಡದಿದ್ದ ಓಡಾಡ್ಲಿಕ್ಕೆ ಸಹ ನಮ್ಗೆ ಸಹ ಕಷ್ಟ ಆಗ್ತದೆ. ಟ್ರಾಫಿಕ್ ಜಾಮ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಮೊದಲೊಂದು ಜೀವ ಹೋಗಿದೆ, ಇನ್ನು 4-5 ಆಕ್ಸಿಡೆಂಟ್ ಆಗಿದೆ, ಅಲ್ಲಿ ಎಲ್ಲ ಉಂಟು. ಆದ್ರೂ ಸಹ ಅವರು ಯಾಕೆ ನಮ್ಮ ವಿರುದ್ಧ ಇದು ರಿಜಿಸ್ಟರ್ ಆಫೀಸ್ ಅಲ್ಲಿ ಹೋಗ್ಬಾರ್ದು ಅಂತ ಸರ್. ಮಿನಿ ವಿಧಾನಸೌಧಕ್ಕೆ ಹೌದು, ಮಿನಿ ವಿಧಾನಸೌಧಕ್ಕೆ ರಿಜಿಸ್ಟರ್ ಆಫೀಸ್ ಹೋಗ್ಬಾರ್ದು, DC ಆಫೀಸ್ ಮಾತ್ರ ರಿಜಿಸ್ಟರ್ ಇದ್ದಲ್ಲೇ ಇರ್ಬೇಕಂತ. ಅಲ್ಲ ಒಂದ್ ಕಡೆಯಲ್ಲಿ ಈಗ ಇದ್ದಲ್ಲೇ ಇದ್ರೆ ಏನ್ ಲಾಭ, ಅಲ್ಲಿಗೆ ಹೋದ್ರೆ ಏನು ನಷ್ಟ ಆಗತ್ತೆ, ಇಲ್ಲಿ ಜನರಿಗೆ ಏನು ಸಮಸ್ಯೆ ಆಗತ್ತೆ ಇದನ್ನು ಹೊರತುಪಡಿಸಿದ್ರೆ? ಇಲ್ಲಿಂದ ನಾವು ಈಗ ಇದ್ದಲ್ಲಿಂದ ಅಲ್ಲಿಗೆ ಹೋದ್ರೆ ಅಲ್ಲಿಂದ ಇವರು 1.5 ಕೋಟಿ ಖಜಾನೆಗೆ ಇಲ್ಲಿಗೆ ಬ್ಯಾಂಕಿಗೆ ಬರುವಾಗ ಯಾರಾದ್ರೂ ದೋಚಿಕೊಂಡು ಹೋದ್ರೆ ಯಾರಿದ್ದಾರೆ ಸರ್? ಅದಕ್ಕೆ ಹೊಣೆ ಯಾರು? ಅಲ್ಲಿ ಮತ್ತು ಬಸ್ಸಿಗೆ ಹೋಗುವುದರಲ್ಲಿ ಇವತ್ತು ನಾನೊಂದು ಈಚೆಯಿಂದ ಆಚೆ ಹೋಗ್ಲಿಕ್ಕೆ 45 ನಿಮಿಷ ಅಲ್ಲಿ ನಿಂತಿದ್ದೆ ಸರ್. ಇಲ್ಲಿ ಲೇಡಿ ಕ್ವಶನ್ ಇಂದ ನಾವು ತಾಲೂಕು ಮಿನಿ ವಿಧಾನಸೌಧ 45 ನಿಮಿಷ ಆಗಿದೆ ನಮ್ಗೆ, 2 ರೋಡ್ ಕ್ರಾಸ್ ಮಾಡಿ ಹೋಗ್ಬೇಕಾದ್ರೆ ಅಂತ ಒಂದು ವಾಹನ ದಟ್ಟಣೆಗಳು ಹೆಚ್ಚಾಗಿರುತ್ತೆ ಆ ಸಂದರ್ಭಗಳಲ್ಲಿ. ಹೌದು, ತುಂಬಾ ಜಾಸ್ತಿ ಉಂಟು. ಇವರು ಅಲ್ಲಿಂದ 1 ವೇ ಮಾಡಿ ಕೊಟ್ಟಿದ್ದಾರೆ, ಗಾಡಿ ತುಂಬಾ ಫಾಸ್ಟ್ ಬಹಳ ಸ್ಪೀಡ್ ಅಲ್ಲಿ ಇರ್ತದೆ ಅಲ್ಲಿ ಗಾಡಿ ಬರುವಾಗ ಸಹ, ಸ್ಲೋ ಅಂತ ಮಾಡುದಿಲ್ಲ. ನಮ್ಮ ಜೀವ ರಕ್ಷಣೆ ಬೇಕಾದ್ರೆ ನಾವೇ ಅಲ್ಲಿ ನಿಲ್ಬೇಕಾಗ್ತದೆ, ಆ ತರ ಎಲ್ಲ ಮಾಡಿದ್ದಾರೆ. ಅದರಿಂದ ಇಲ್ಲಿ ಇದ್ರೆ ಅವರಿಗೆ ಏನು ತೊಂದರೆ ಉಂಟು ಅಂತ ನಾನು ಕೇಳುದು ಸರ್. ಅದೌದು, ಇದು ಜನರಿಗೆ ಅನುಕೂಲ ಆಗ್ಬೇಕು, ಆಗುವಂತ ವ್ಯವಸ್ಥೆಗಳನ್ನು ಮಾಡಬಾರದು. ಹೌದು, ಜಿಲ್ಲಾಧಿಕಾರಿ ಕಚೇರಿ ಈಗಿರುವ ಸ್ಥಳದಲ್ಲಿದ್ರೆ ಎಲ್ರಿಗೂ ಉಪಕಾರ ಉಂಟು ಅಂತ ನಾನು ಹೇಳುದು. ಬಸ್ ನಿಲ್ದಾಣಕ್ಕೆ ಈ ಬಸ್ ಇಲ್ಲುಕೊಂಡು ಬರ್ಲಿಕ್ಕೆ ಎಲ್ಲದಕ್ಕೆಲ್ಲ ಸೌಕರ್ಯ ಉಂಟು ಸರ್. ಮತ್ತೆ ಎಲ್ಲಿ ಸಹ ರಿಜಿಸ್ಟರ್ ಆಫೀಸ್ ಇರುವುದು ಬಸ್ ಸ್ಟಾಪ್ ಬಸ್ಸಿನ ಹತ್ತಿರವೇ ಇರುವುದಲ್ಲದೆ ದೂರ ಎಲ್ಲಿ ಇರುವುದಿಲ್ಲ. ಸರಿ, ಎಲ್ಲ ಸಮಸ್ಯೆಗಳನ್ನು ನಮ್ಮ ಜೊತೆ ಚರ್ಚೆ ಮಾಡಿದಕ್ಕೆ ಧನ್ಯವಾದಗಳು, ಕರೆ ಮಾಡೋದಕ್ಕೆ. ಎಸ್, ಇವರು ಹೇಳಿದಂತ ರೀತಿಯಲ್ಲೇ ಮಾತಾಡಿದ್ರೆ ಇಲ್ಲಿ ಒಂದ್ ಕಡೆಯಲ್ಲಿ ಇವರು ಹೇಳಿದ್ರು ವಾಹನ ಪಾರ್ಕಿಂಗಿನ ವ್ಯವಸ್ಥೆಗಳಿಲ್ಲ. ಈಗಾಗಲೇ ನೀವು ನೋಡಿರ್ಬೋದು, ಯಾವುದೇ ಒಂದು ವಸತಿ ಸಮುಚ್ಚಯ ಆಗ್ಬೇಕಾದ್ರೂ ಅಥವಾ ಯಾವ್ದು ಕಟ್ಟಡ ನಿರ್ಮಾಣಕ್ಕೂ ಸೆಟ್ಬ್ಯಾಕ್ ಎಲ್ಲದನ್ನು ಕೇಳ್ತಾರೆ, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲವನ್ನು ಕೇಳ್ತಾರೆ. ಹಾಗಾದ್ರೆ ಸರ್ಕಾರದ ಒಂದು ಸರ್ಕಾರಿ ಕಚೇರಿಗಳಿಗೆ ಇದೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿಲ್ವಾ? ಹಾಗಾದ್ರೆ ಗಾಳಿಗೆ ತೂರಿದ್ರೆ ನಡೀತದ ಅನ್ನುವಂಥದ್ದು ಸಂಪೂರ್ಣವಾಗಿ ಗಾಳಿಗೆ ತೂರಿದ ಹಾಗೆ ಕಾಣ್ತದೆ. ಒಂದು ಈಗಾಗಲೇ ನಮ್ಮ ಮಿತ್ರರು ಹೇಳಿದಾಗೆ ಇಲ್ಲಿ ಬಹಳ ಗಂಭೀರವಾದಂಥ ವಿಷಯ ಅಂತ ಹೇಳಿದರೆ 3 ಸ್ಟೋರಿ ಬಿಲ್ಡಿಂಗ್ ಇದೆ, ಸಣ್ಣ ರೂಮ್ಗಳಿದೆ, ವಯೋವೃದ್ಧರಿದ್ದಾರೆ, ಅಂಗವಿಕಲರಿದ್ದಾರೆ. ವಿಶೇಷವಾಗಿ ಇದಕ್ಕೆ ನಾವು ಕೋರ್ಟ್ನಲ್ಲಿ ಕೂಡ ಅಂಗವಿಕಲರು ಹೋಗಬೇಕು ಅಂತ ಹೇಳಿದ್ರೆ ಅವರಿಗೆ ಬೇರೆ ಒಂದು ಪಾತ್ ಮಾಡಿದ್ದೇವೆ ನಾವು. ಅವ್ರಿಗೆ ಬೇರೆ ಇದು ಏನಿದೆ ವೀಲ್ ಚೇರ್ ಅದನ್ನು ಕೊಡಬೇಕಾಗ್ತದೆ, ಎಲ್ಲ ಸವಲತ್ತುಗಳನ್ನು ಕೊಡಬೇಕು. ಅದಂತಹ ಯಾವ ಸವಲತ್ತುಗಳು ಇಲ್ಲ. ಮೊದಲಾಗಿ ಲಿಫ್ಟ್ ಇಲ್ಲ. ಮತ್ತು ಇನ್ನೊಂದು ಭಾಳ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದರೆ 100 ವರ್ಷಗಳಿಗೂ ಹಳೆಯದಾದಂತಹ ದಾಖಲೆಗಳನ್ನು ಸಂಗ್ರಹವಾಗಿದೆ ಅಲ್ಲಿ, ಎಲ್ಲ ರೆಕಾರ್ಡ್ಸಲ್ಲಿ ಇರುವಂಥದ್ದು. ಆ ರೆಕಾರ್ಡ್ನ ಪ್ರಿಸರ್ವ್ ಮಾಡುವಂಥ ಒಂದು ಸ್ಟ್ರಾಂಗ್ ರೂಮ್ ಬೇಡವಾ? ಅಂಥ ಸ್ಟ್ರಾಂಗ್ ರೂಮ್ ಇಲ್ಲಿ ಇಲ್ಲ, ಅಂತ ಸರಿಯಾದ ಇಲ್ಲ. ಸಣ್ಣ ಸಣ್ಣ ರೂಮ್ಗಳಿದೆ, ಅದರಲ್ಲಿ ಹೇಗೆ ಇಟ್ಕೊಳ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಈಗ ಹಳೆ ಬಗ್ಗೆ ನೀವು ಹೇಳಿದ್ರಿ, ಈಗ ಹಳೆಗೆ ನಿಮಗೆ ಅಲ್ಲಿ ಏನು ತೊಂದರೆ, ಇಲ್ಲಿ ಏನೋ ಲಾಭ ಅಂತ. ಅಲ್ಲಿ ನಾವು ಅಲ್ಲೇ ಇರಬೇಕು ಅಂತ ಹೇಳುವಂಥದ್ದಲ್ಲ, ಅದೇ ಬಿಲ್ಡಿಂಗ್ನಲ್ಲಿ ಇರಬೇಕು ಅಂತ ನಮ್ದಲ್ಲ. ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿಯಿಂದ ಜನರಿಗೆ ಪ್ರಯೋಜನ ಆಗಬೇಕು, ಬದಲಾವಣೆಯಿಂದ ನಮಗೆ ನಿಜವಾಗ್ಲೂ ಹೆಚ್ಚು ಸವಲತ್ತು. ಅಂದರೆ ಈಗಿರುವಂಥ ರಿಜಿಸ್ಟರ್ ಆಫೀಸ್ ಎಷ್ಟೋ ವರ್ಷಗಳಿಂದ 100 ವರ್ಷಗಳ ಹಿಂದಿನ ಕಟ್ಟಡ ಅದು. ಈಗ ಅಭಿವೃದ್ಧಿ ಆಗುವಾಗ ಅದಕ್ಕಿಂತ ಸುಸಜ್ಜಿತವಾದಂಥ ಒಂದು ಕಟ್ಟಡಕ್ಕೆ ನಾವು ಹೋಗಬೇಕು. ಒಂದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ, ರಿಜಿಸ್ಟ್ರೇಷನ್ ನಂಬರ್ಸ್ ಜಾಸ್ತಿ ಆಗಿದೆ. ಈಗ ಒಂದೊಂದು ಕಚೇರಿಗಳಲ್ಲೇ 9,000ಕ್ಕಿಂತ ಹೆಚ್ಚು ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಈ ಎಲ್ಲ ವಿಚಾರಗಳನ್ನು ಮನದಲ್ಲಿ ಇಟ್ಟುಕೊಂಡು ಗಂಭೀರವಾಗಿ ಒಂದು ಒಳ್ಳೆ ಪ್ಲಾನನ್ನು ಮಾಡಿದರೆ ಸುಸಜ್ಜಿತವಾದಂಥ ಸಬ್ ರಿಜಿಸ್ಟ್ರಾರ್ ಆಫೀಸನ್ನು ಕಟ್ಬೋದಿತ್ತು. ಅದಕ್ಕೆ ವ್ಯತಿರಿಕ್ತವಾಗಿ ಹೆಸರಿಗೋಸ್ಕರ ವಿಧಾನಸೌಧ, ಮಿನಿ ವಿಧಾನಸೌಧ, ಪುನಃ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡು, ಇದು DC ಆಫೀಸನ್ನು ಅಲ್ಲಿಗೆ ಶಿಫ್ಟ್ ಮಾಡು, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡು, ಇಲ್ಲಿ 6.5 ಎಕರೆ ಜಾಗ ಇದೆ, ಅಲ್ಲೇ ಯಾಕೆ ಕಟ್ಬಾರ್ದು? ಸುಸಜ್ಜಿತವಾಗಿ ಎಲ್ಲ ಸಾರಿ ಅಲ್ಲಿ ಯಾಕೆ ಕಟ್ಬಾರ್ದು? ಇದು ತೊಗ್ಲಕ್ ದರ್ಬಾರ್ ಆಯ್ತು ಅಲ್ವಾ? ನನ್ನ ರಾಜಧಾನಿಯಿಂದ ದೆಹಲಿಯಿಂದ ದೌಲತಾಬಾದ್ಗೆ ಸಾಗಿಸಿ, ದೌಲತಾಬಾದ್ನಿಂದ ಪುನಃ ದೆಹಲಿಗೆ ಬರಲಿ, ಇದು ತೊಗ್ಲಕ್ ದರ್ಬಾರ್ ಅಂತ ನಾನು ಹೇಳ್ತಾ ಇದ್ದೀನಿ. ಜನರಿಗೆ ಬೇಕಾದಂತ ವ್ಯವಸ್ಥೆಗಳು ಏನಿಲ್ಲ. ಖಾಲಿ ನಾವು ವಿಧಾನಸೌಧ ಉದ್ಘಾಟನೆ ಮಾಡಿದ್ದೇವೆ, ಅದನ್ನು ಉದ್ಘಾಟನೆ ಮಾಡಿದ್ದೇವೆ. ಇಷ್ಟು ಹೇಳೋದ್ರ ಬಗ್ಗೆ ನಮ್ಮ ಕೋರ್ಟ್ನಲ್ಲಿ ಕೂಡ ಇದಾಗಿದೆ. 1.5 ವರ್ಷ ಆಯಿತು ನಮಗೆ ಒಂದು ರೋಡನ್ನು ಸ್ಥಾಪಿಸಿದರು. 11 ಕೋಟಿ ವ್ಯಯ ಮಾಡಿ ರೋಡು ಶಂಕುಸ್ಥಾಪನೆ ಆಯಿತು. ಎಲ್ಲ ರಾಜ್ಯದ ಉನ್ನತ ಸಚಿವರುಗಳು, ಸ್ಥಳೀಯ ಸಚಿವರುಗಳು, ಉಸ್ತುವಾರಿ ಎಲ್ಲರೂ ಬಂದಿದ್ದರು.
1.5 ವರ್ಷ ಆಯಿತು, ಇನ್ನೂ ಕೂಡ ಕೆಲಸ ಪ್ರಾರಂಭ ಆಗಿಲ್ಲ. ಕೇಳಿದ್ರೆ ಟೆಂಡರ್ ಆಗಿಲ್ಲ, ಆಗ್ತದೆ 1.5 ವರ್ಷ ಶಂಕುಸ್ಥಾಪನೆ ಆಗಿದೆ, ಇನ್ನು ಕೆಲಸ ಆಗ್ತಾ ಇಲ್ಲ, ಹೆಸರು ಬೇಕಷ್ಟೇ. ಸರಿ, ನಿಮ್ ಜೊತೆ ಮತ್ತಷ್ಟು ವಿಚಾರಗಳನ್ನ ಹಂಚ್ಕೊಳ್ತೀನಿ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಬೇಕು. ಎಸ್, ಮಿನಿ ವಿಧಾನಸೌಧದಲ್ಲಿ ಏನೆಲ್ಲ ಇದೆ ಏನಿಲ್ಲ ಇಲ್ಲ ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ಹಂಚಿಕೊಳ್ತೀನಿ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೆಂತ ಮಿನಿ ವಿಧಾನಸೌಧ ಅನ್ನುವಂಥರ ಬಗ್ಗೆ ಮಾತಾಡ್ತಾ ಇದ್ವಿ. ಇಬ್ರು ಅತಿಥಿಗಳು ಇದ್ರು. ಒಂದ್ ಕಡೆಯಲ್ಲಿ ಇದು ಯಾವ ರೀತಿಯಲ್ಲಿ ಜನರಿಗೆ ಉಪಯೋಗವಿಲ್ಲದಂತ ಮಿನಿ ವಿಧಾನಸೌಧ ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಜನರಿಗೆ ಏನೆಲ್ಲ ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂತದ್ದು. ಇದಕ್ಕೆ ಏನೆಲ್ಲ ಬದಲಾವಣೆ ಆಗ್ಬೇಕು ಅಥವಾ ಹಿಂದಿನ ಕಚೇರಿಗೆ ಮತ್ತಷ್ಟು ಕಚೇರಿಗಳನ್ನು ಒಂದು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಂಥರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಮಾತಾಡ್ತೀನಿ. ಎಸ್, ಅಂಗವಿಕಲರ ಬಗ್ಗೆ ಮಾತಾಡಿದ್ವಿ. ಅದಕ್ಕಿಂತ ಮೊದಲು ಇಲ್ಲಿ ಅಂಗವಿಕಲರು ಬರ್ಬೇಕಾದ್ರೂ ಬಹಳಷ್ಟು ಕಚೇರಿಗಳು ಇಲ್ಲೇ ಇರುವಂತದ್ದು, 2ನೇ ಅಂತಸ್ತಿನಲ್ಲಿ ಇರುವಂತಹ ಅಂಗವಿಕಲರ ಕಟ್ಟಡ. ಇದಕ್ಕೆ ಬರ್ಬೇಕಾದ್ರೆ ಬಹಳಷ್ಟು ಪ್ರಯಾಸ ಇದೆ. ಅವರಿಗೊಂದು ತೊಂದರೆನೇ ಇದೆ, ಒಂದು ಕಾಟಾಚಾರಕ್ಕೆ ಮಾಡಿದ್ರೆ ಯಾಕೆ ಮಾಡಿದ್ರು ಅನ್ನುವಂಥದ್ದು ಹಿಡಿ ಶಾಪ ಹಾಕುವಂತ ವ್ಯವಸ್ಥೆಗಳು ಒಂದು ಕಡೆಯಲ್ಲಿ. ಯಾಕಂದ್ರೆ ಲಿಫ್ಟಿನ ವ್ಯವಸ್ಥೆ ಇಲ್ಲ, ತಾಂತ್ರಿಕತೆ ಅಂತ ಹೇಳ್ತಾ ಇದ್ದಾರೆ, ITBT ಕಂಪನಿಗಳು ಅಂತ ಹೇಳ್ತಾ ಇದ್ದಾರೆ. ಇವರಿಗೊಂದು ಲಿಫ್ಟಿನ ವ್ಯವಸ್ಥೆ ಮಾಡ್ಲಿಕ್ಕೆ ಮಿನಿ ವಿಧಾನಸೌಧದಲ್ಲಿ ಆಗಿಲ್ಲ. ಅದು ಜನರ ಹಣದಿಂದಲೇ ಮಾಡ್ಲಿಕ್ಕೆ ಆಗಿಲ್ಲ, ಯಾಕಂದ್ರೆ ಇವರ ಹೊಟ್ಟೆ ತುಂಬಿಸ್ಲಿಕ್ಕೆ ಹಣ ಸಾಕಾಗಿಲ್ಲ. ಇದೆಲ್ಲದ ವಿಚಾರಗಳನ್ನು ನೋಡ್ತಾ ಇದ್ರೆ ಹಾಗಾದ್ರೆ ಜನಸಾಮಾನ್ಯರಿಗೆ ಇವನ್ ಏನು ಸರ್ವಿಸ್, ಏನು ಸೇವೆಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇವರಿಂದ? ಆಗಿದ್ರೆ ಅದೇ ನೋಡಿ, ಅಂಗವಿಕಲರು, ವಯೋವೃದ್ಧರು ವಿಶೇಷವಾಗಿ ನೋಡಿ, ಆ ರಿಜಿಸ್ಟ್ರೇಷನ್ಗೆ ಬರುವವರು ಹೆಚ್ಚು ವಯೋವೃದ್ಧರೇ. ಬಿಲ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಬರೋರು ಯಾರು? ಅವರೇ ಬರುವಂಥ ವಯೋವೃದ್ಧರು ಏನೋ ಬಿಲ್ ಮಾಡ್ಲಿಕ್ಕೆ ಬರ್ತಾರೆ. ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ಗೆ ಬರುವಂಥವ್ರು ವಯೋವೃದ್ಧರು ಹೆಚ್ಚು, ಅಂಗವಿಕಲರು ಬರ್ತಾರೆ. ಈ ಸಂದರ್ಭದಲ್ಲಿ ನಾವೊಂದು ಕರೆಕ್ಟ್ ಒಂದು ಲಿಫ್ಟ್, ಈ ಮಾಡರ್ನ್ ವರ್ಲ್ಡ್ನಲ್ಲಿ ಒಂದು ಲಿಫ್ಟನ್ನು ಪ್ರೊವೈಡ್ ಮಾಡಲಿಕ್ಕೆ ಆಗದಂಥ ಸರ್ಕಾರಿ ಕಚೇರಿಯಿಂದ ಏನು ನಿರೀಕ್ಷೆ ಮಾಡ್ಬೋದು ನಾವು? ಬಹಳ ದುರಂತ ಅಂತ ಅನಿಸ್ತದೆ. ದುರಂತ. ಮತ್ತೆ ಅಷ್ಟು ಮಾತ್ರ ಅಲ್ಲ, ಎಷ್ಟು ಬದಲಾವಣೆ ಆಗಿದೆ, ವ್ಯವಸ್ಥೆಗಳು ಬದಲಾವಣೆ ಆಗಿದೆ. ಹಿಂದಿನ ಕೈಬರಹದಲ್ಲಿ ಇರಬಹುದಿತ್ತು ತಾಂತ್ರಿಕತೆ, ಬದಲಾವಣೆಗೆ ಸರಿಯಾಗಿ ಸ್ಥಳಾಂತರ ಆಗಿದ್ರೆ ಕರೆಕ್ಟ್. ಅದು ಅಲ್ಲಿ ಇರುವಂಥ ಏಕರೇಜ್ ಕಡಿಮೆ, 2.5-3 ಎಕರೆ ಜಾಗದಲ್ಲಿ 17 ಕಚೇರಿಗಳಿದೆ ಅಲ್ಲಿ. ಈಗ ನಮ್ಮ ರಾಜ್ಯ ನೌಕರರ ಸಂಘದ ಕಟ್ಟಡ ಇದೆ, ಮತ್ತು ರೈತ ಸಲಹಾ ಕೇಂದ್ರ ಇದೆ, ಬೇರೆ ಬೇರೆ ಕಚೇರಿಗಳಲ್ಲಿ 17 ಕಚೇರಿಗಳಿದೆ. ಅಲ್ಲಿ ಬರುವಂಥ ಎಲ್ಲ ವಾಹನಗಳನ್ನು ಅಲ್ಲೇ ಪಾರ್ಕ್ ಮಾಡಬೇಕು. ಅಲ್ಲಿ 20 ವೆಹಿಕಲ್ಗಿಂತ ಜಾಸ್ತಿ ವೆಹಿಕಲ್ನ ಪಾರ್ಕ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಎಲ್ಲ ಕಚೇರಿಗಳನ್ನು ತಗೊಂಡೋಗಿ ಅಲ್ಲಿ ಒಂದು ಆ ಗೂಡಿಗೆ ಹಾಕಿದ್ರೆ ಏನು ಲಾಭ ಅದರಲ್ಲಿ ಅಂತ ನಾನು ಹೇಳೋದು. ಇದರಲ್ಲಿ ಏನು ಜನರಿಗೆ ಏನು ಪ್ರಯೋಜನ ಇದೆ? ಅಲ್ಲ, ಒಂದು ಕಡೆಯಲ್ಲಿ ಮಹಾನಗರ ಪಾಲಿಕೆ ಇದಕ್ಕೆ ಒಂದು ಪರವಾನಗಿಯನ್ನು ನೀಡಬೇಕು. ಇಲ್ಲಿ ವ್ಯವಸ್ಥಿತವಾಗಿ ಎಲ್ಲ ವ್ಯವಸ್ಥೆಗಳಿದೆ, ಪಾರ್ಕಿಂಗ್ ವ್ಯವಸ್ಥೆಗಳಿದೆ, ಸೆಟ್ ಬ್ಯಾಕ್ಗಳ ವ್ಯವಸ್ಥೆ ಇದೆ, ಎಲ್ಲವನ್ನು ಕಾರ್ಪೊರೇಷನ್ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಗಿರ್ಬೋದು, ಎಲ್ಲರೂ ಕೊಡ್ಬೇಕು ಇದಕ್ಕೆ. ಅದು ಪೊಲೀಸ್ನವರು ಪ್ಲಸ್ ಅಧಿಕೃತವಾಗಿ ಅಂತ ಒಂದು ಪತ್ರ ಪರವಾನಗಿ ಏನಿಲ್ವಾ? ಇದೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ, ಗೌರ್ಮೆಂಟ್ ಹೇಳಿದ್ರೆ ಅವ್ರಿಗೆ ಏನ್ ಬೇಕೋ ಹಾಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಆ ವಯೋಲೇಷನ್ ಹೇಗೆ ಬೇಕು ರೆಕ್ಟಿಫೈ ಮಾಡಬೇಕು ಅವರಿಗೆ ಗೊತ್ತಿದೆ, ಅದನ್ನ ಮಾಡ್ಕೊಂಡು ಹಾಗೆ ಮಾಡ್ಕೊಂಡು ಹೋಗ್ತಾರೆ. ಅಲ್ಲ, ಪೊಲೀಸ್ನವರು ಮತ್ತೆ ಅಗ್ನಿಶಾಮಕ ಇಲಾಖೆಯದ್ದು ಅವರಿಗೆ ಗಮನಕ್ಕೆ ತರಲಿಲ್ಲ ಈ ಕಟ್ಟಡದ ಬಗ್ಗೆ. ಖಾಲಿ ಒಂದು ಲೈಸೆನ್ಸ್ ಮಾಡಿದರೆ ಮತ್ತೆ ಏನಂತ ಏನು ವ್ಯವಸ್ಥೆಗಳಿಲ್ಲ. ಸರ್ಕಾರ ಏನ್ ಮಾಡಿದ್ರು ಕಡತೆಗಳು ನಾಳೆ ಸುಟ್ಟು ಹೋದ್ರು ಯಾರು ಅವರದ್ದು ಮಿನಿಸ್ಟರ್ಗಳದ್ದು ಹೋಗ್ತದ ಅಥವಾ ಅಧಿಕಾರಿಗಳದ್ದು ಹೋಗ್ತದ? ಹೋಗುವಂತದ್ದು ಪಾಪದ ಒಂದು ಜನರ ಅಥವಾ ಸಾರ್ವಜನಿಕರ ಒಂದು ಕಡತಗಳು ಎಲ್ಲಾದ್ರೂ ಸುಟ್ಟು ಹೋಗ್ಬೋದು. ಅಗ್ನಿಶಾಮಕ ದಳ ಬರದಿದ್ರು ಸುಟ್ಟೋಗ್ಲಿ ಅನ್ನುವಂಥದ್ದು ವ್ಯವಸ್ಥೆಗಳು. ಫೈರ್ ಸಿಸ್ಟಮ್ ಇಲ್ಲ, ಫೈರ್ ಎಕ್ಸ್ಟಿಂಗ್ವಿಷರ್ ಇಲ್ಲ, ಅದರೊಳಗೆ ಸುತ್ತ ಇದು ಫೈರ್ ಇಂಜಿನ್ ಬರುವಷ್ಟು ಜಾಗ ಇರಬೇಕು. ಈ ಜಾಗ ಪ್ರೊವೈಡ್ ಮಾಡಿದಾರ? ಇದನ್ನೆಲ್ಲ ಯಾಕೆ ಇವರಿಗೆ? ಸರ್ಕಾರಿ ಕಚೇರಿಗಳಿಗೆ ಒಂದು ನಿಯಮ, ಸಾರ್ವಜನಿಕರಿಗೆ ಒಂದು ನಿಯಮ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಸರ್ಕಾರಿ ಫಸ್ಟ್ ಕರೆಕ್ಟ್ ಇರಬೇಕು. ಲೆಟ್ ಅಸ್ ಸ್ವೀಪ್ ಅವರ್ ಓನ್ ಡೋರ್ಸ್, ದ ಹೋಲ್ ವರ್ಲ್ಡ್ ವಿಲ್ ಬಿ ಕ್ಲೀನ್. ನಮ್ಮ ಮನೆ ನಾವು ಗುಡಿಸಿದ್ರೆ ಬಾಕಿ ಇಡೀ ವಿಶ್ವ ಚೆನ್ನಾಗಿರ್ತದೆ. ಅದು ಮನೆಯೇ ಗುಡಿಸದೆ ಮನೆಯಲ್ಲೆಲ್ಲ ರೂಲ್ಸ್ ಅನ್ನು ವೈಲೇಟ್ ಮಾಡಿಕೊಂಡು ಬೇರೆಯವರಿಗೆ ರೂಲ್ಸ್ ಸೇರಿದ್ರೆ ಅದು ಸರಿಯಾಗುದಿಲ್ಲ. ಅಲ್ಲ, ಒಂದ್ ಕಡೆಯಲ್ಲಿ ಈ ಮಿನಿ ವಿಧಾನಸೌಧದ ಮೂಲ ಪ್ಲಾನ್ ಏನು ಎಲ್ಲಾ ಸರ್ಕಾರಿ ಕಚೇರಿಗಳು ಒಂದೇ ಕಡೆಯಲ್ಲಿ ಸುಲಭ ರೂಪದಲ್ಲಿ ಜನರಿಗೆ ವ್ಯವಸ್ಥೆಗಳು ದೊರಕಬೇಕು ಅನ್ನುವಂಥದ್ದು ಒಂದೇ ನಿಲುವಿನಿಂದ ಮಾಡಿರುವಂತದ್ದು ಒಂದು. ಆದ್ರೆ ಇಲ್ಲಿ ವ್ಯವಸ್ಥೆಗಳೇ ಅವ್ಯವಸ್ಥೆ ಆಗಿದೆ. ಹಾಗಾದ್ರೆ ಏನ್ ಮಾಡ್ಲಿಕ್ಕೆ ಇವರು ಹೊರಟಿದ್ದಾರೆ? ಆದರೆ ಒಂದು ಸರ್, ಈಗ ಬಾಡಿಗೆ ನೆಲೆಯಲ್ಲಿ ಇರುವ ಸರ್ಕಾರಿ ಕಟ್ಟಡಗಳು ತುಂಬ ಇದೆ. ಎಕ್ಸಾಂಪಲಿಗೆ ಮಂಗಳೂರು ಗೌರ್ಮೆಂಟ್ ಕಾಲೇಜಿನ ಆಪೋಸಿಟೇ ಗಣಿ ಇಲಾಖೆ ಉಂಟು. ಅದು ಸಾಧಾರಣ ಲಕ್ಷಾಂತರ ಬಾಡಿಗೆ ಕೊಡ್ತಾರೆ ತಿಂಗಳಿಗೆ. ಅದೇ ಆಫೀಸ್ ಅಲ್ಲಿ ಶಿಫ್ಟ್ ಮಾಡ್ಬೋದಲ್ಲ.
ಈಗ ಎಕ್ಸಿಸ್ಟಿಂಗ್ 6.5 ಎಕರೆಯಲ್ಲಿ ಸಬ್ ರಿಜಿಸ್ಟರ್ ಆಗಲಿ DC ಆಫೀಸ್ ಇವರು ಶಿಫ್ಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅದರ ಅರ್ಥ ಎಂತ? ಪಬ್ಲಿಕ್ ಅವರ ಹಣದಿಂದ ಇವರು ಆಟ ಆಡೋದಂತ ಅರ್ಥ ಆಯ್ತು. ಯಾಕೆಂದ್ರೆ ಬಾಡಿಗೆ ನೆಲೆಯಲ್ಲಿ ಲಕ್ಷಾಂತರ ಕೋಟಿ ವರ್ಷಕ್ಕೆ ಎಷ್ಟು ನಮ್ಮ ಟ್ಯಾಕ್ಸಿನ ಹಣ ಪೋಲಾಗ್ತದೆ ಅಂತ ಅಲ್ಲಿ ಗೊತ್ತಾಗ್ತದೆ. ಅದು ಆಫೀಸ್ ಮಿನಿ ವಿಧಾನಸೌಧಕ್ಕೆ ಶಿಫ್ಟ್ ಮಾಡಲಿ. ಇದು ಈಗ ಇದ್ದಲ್ಲಿ ಮತ್ತೆ ಇನ್ನೊಂದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಯಾವ ಒಂದು ದಾಖಲೆ ಸಂಬಂಧಪಟ್ಟ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದರೆ ಒಂದು ಪ್ರಾಯದವರಿಗೆ ಆಗಲಿ ಯಾರಿಗೆ ಹೋಗಿ ಆರಾಮದಲ್ಲಿ ಹೋಗಿ ಬರಬಹುದು. ಅದಕ್ಕೋಸ್ಕರ ಇಲ್ಲಿ ಯಾವ ಕಾರಣಕ್ಕೆ ಸಹ ಇದು ಸುಚರಿತ ಅಲ್ಲ ಅಂತ ಇಲ್ಲ ಅಲ್ಲ. ಇಲ್ಲಿ ಕಡತಗಳಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ನೀಡುವಂತದ್ದು. ಯಾಕಂದ್ರೆ ನೀವು ಒಂದು 15 ಅಲ್ಲ 30 ವರ್ಷದ ನಂತರವೂ ಕಡತಗಳನ್ನು ಕೇಳಿದ್ರೆ ನಮ್ದನ್ನು ಅಲ್ಲಿ ಮತ್ತೆ ಇನ್ನೊಂದು ವಿಷಯ ಸರ್, 100 ವರ್ಷದ ಕಡತ ಇದೆ ಅಲ್ಲಿ, 100 ವರ್ಷದ ಕಡತ ಅಲ್ಲ. ಇವರಿಗೆ ಅದು ದೊಡ್ಡ ವಿಷಯ ಏನಲ್ಲ, ಏನೋ ಒಂದು ಪೇಪರ್ ಅದನ್ನ ಪ್ರಿಸರ್ವ್ ಮಾಡಲೇಬೇಕು. ಅದು ಬಹಳ ಇಂಪಾರ್ಟೆಂಟ್. ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡೋದು ಬಹಳ ವೆರಿ ಇಂಪಾರ್ಟೆಂಟ್. ಯಾವುದೋ ಎಷ್ಟೋ ವರ್ಷದ ನಂತರ ಹೋಗಿ ರೆಕಾರ್ಡ್ ತೆಗಿತಾರೆ. ಅದು ನಮ್ಗೆ ಗೊತ್ತಿದೆ, ಅವರಿಗೆ ಅಗತ್ಯ ಇಲ್ಲ, ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಶಿಫ್ಟ್ ಮಾಡುವಾಗ ರೆಕಾರ್ಡ್ ರೂಮು ಮೊದಲು ರ್ಯಾಕ್ ಅದೆಲ್ಲ ಕರೆಕ್ಟ್ ವ್ಯವಸ್ಥೆ ಮಾಡಿ ಮತ್ತೆ ಶಿಫ್ಟ್ ಮಾಡಬೇಕು. ಇಲ್ಲಿ ಯಾವ ವ್ಯವಸ್ಥೆ ಇಲ್ಲ. ಗೋಣಿಯಲ್ಲಿ ಕಟ್ಟಿದರು, ಬಾಕ್ಸ್ ದೊಡ್ಡ ಬಿಯರ್ ಬಾಕ್ಸ್ ಅದರಲ್ಲೆಲ್ಲ ಕಟ್ಟಿದರು, ದಡಬಡ ಅಂತ ಲಾರಿಯಲ್ಲಿ ಅನ್ಲೋಡ್ ಮಾಡಿದ್ದಾರೆ. ಅದು ಹುಡುಕ್ಲಿಕ್ಕೆ ಇನ್ನೊಂದು 6 ತಿಂಗಳು ಸಹ ಸಾಕಾಗ್ಲಿಕ್ಕಿಲ್ಲ. ಯಾಕೆಂದರೆ ವ್ಯವಸ್ಥೆ ರೆಕಾರ್ಡ್ ರೂಮು ಒಂದು ರ್ಯಾಕ್ ಎಲ್ಲ ವ್ಯವಸ್ಥೆಯನ್ನು ಮಾಡಲಿಲ್ಲ. ಮತ್ತೆ ಅಲ್ಲಿಂದ ಅಳತ್ತು ಡಬ್ಬಿ ಎಲ್ಲ ತಂದು ಅದರ ಮೇಲೆ ಕೂತು ಮತ್ತೆ ಜನರು ಸೇವೆಗೆ ಬಂದ ಮೇಲೆ ಪಟಿಷನ್ ಆಗಲಿ ಇತರ ವ್ಯವಸ್ಥೆಯಲ್ಲಿ ಮಾಡ್ತಾರೆ. ನಮ್ಮ ಸಂಸ್ಕೃತಿ ಪ್ರಕಾರ ನಾವು ಎಲ್ಲ ಕೆಲಸ ಮಾಡಿದಾದ ಮೇಲೆ ಮನೆ ಆಗಲಿ ಒಂದು ಬಿಲ್ಡಿಂಗ್ ಇನಾಗ್ರೇಷನ್ ಮಾಡೋದು. ಇಲ್ಲಿ ಅದು ಅಲ್ಲ, ಎಲ್ಲ ಹೋದ ಮೇಲೆ ಶಿಫ್ಟ್ ಆದ ಮೇಲೆ ಮತ್ತೆ ಕೆಲಸ, ಕಟ್ಟಡ ನಿರ್ಮಾಣ ಮೊದಲು ಮೂಲಭೂತ ವ್ಯವಸ್ಥೆಗಳು ಮತ್ತೆ. ಹೌದೌದು. ಸರಿ, ನಿಮ್ ಜೊತೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲೊಂದು ಕರೆ ಇದೆ. ಎಸ್, ಹಲೋ. ಹಲೋ, ನಮಸ್ತೆ. ನಮಸ್ತೆ, ಹೇಳಿ. ತಮ್ಮ ಹೆಸರು? ನನ್ನ ಹೆಸರು ಹನುಮಂತ್ ಕಾಮತ್. ಹನುಮಂತ್ ಕಾಮತ್ ಅವರೇ, ಈಗಾಗಲೇ ನೀವು ನೋಡಿರ್ಬೋದು ಮಿನಿ ವಿಧಾನಸೌಧದಲ್ಲಿ ಬಹಳಷ್ಟು ವ್ಯವಸ್ಥೆಗಳನ್ನು, ಪೂರಕವಾದ ವ್ಯವಸ್ಥೆಗಳು ಆಗ್ಬೇಕು ಅನ್ನೋಂಥ ಮಿನಿ ವಿಧಾನಸೌಧವನ್ನು ಒಂದು ಪ್ಲಾನ್ ಅನ್ನು ಮಾಡಲಾಗಿದೆ, ಮತ್ತೆ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಇಲ್ಲಿ ಬಹಳಷ್ಟು ವೃದ್ಧರಿಗೆ ಮತ್ತೆ ಅಂಗವಿಕಲರಿಗೆ ಮತ್ತೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೂ ಇಲ್ಲ, ಬಹಳಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಒಂದು ವಾದ ಕೇಳಿ ಬರ್ತಾ ಇದೆ. ಬಹಳಷ್ಟು ಆರೋಪಗಳಿದೆ. ಇದಕ್ಕೆ ಏನಂತೀರ ತಾವು ಸರ್? ನೋಡಿ, ಅಲ್ಲಿ ಪಾರ್ಕಿಂಗ್ ನ ವ್ಯವಸ್ಥೆ ಇಲ್ಲ ಹೇಳುದು ಸರಿಯಲ್ಲ. ನಾನ್ ನೋಡಿದ ಪ್ರಕಾರ ಅಲ್ಲಿ ಲೆಕ್ಕಕ್ಕಿಂತ ಜಾಸ್ತಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಆದ್ರೆ ಅಲ್ಲಿ ಸಮಸ್ಯೆ ಇರೋದು ಈ ಸಬ್ ರಿಜಿಸ್ಟರ್ ಆಫೀಸ್ ಅನ್ನು ಫಸ್ಟ್ ಫ್ಲೋರಿನಲ್ಲೇನೋ ಮಾಡಿದ್ದಾರೆ. ಅದಕ್ಕೆ 30 ಮೆಟ್ಟಲುಗಳನ್ನು ಹತ್ತಿಕೊಂಡು ಹೋಗ್ಬೇಕು. ಹೇಳಿದ್ರೆ ಆ ಮಿನಿ ವಿಧಾನಸೌಧದಲ್ಲಿ ಲಿಫ್ಟಿನ ವ್ಯವಸ್ಥೆ ಇಲ್ಲ. ಈಗ ಒಂದು ವಯಸ್ಸಾದವರು ಅಲ್ಲಿ ಆ 30 ಮೆಟ್ಟಲು ಹತ್ತಿಕೊಂಡು ಹೋಗುವಂತದ್ದು ಬಹಳಷ್ಟು ಕಷ್ಟದ ಕೆಲಸ. ಯಾಕೆ ಹೇಳಿದ್ರೆ ಈ ಜಮೀನು ದಾಖಲೆಗಳ ಬಗ್ಗೆ ಇಲ್ಲದಿದ್ರೆ ಯಾರ್ದು ಜಮೀನನ್ನು ಮಾರಾಟ ಮಾಡ್ಲಿಕ್ಕೆ ಅವ್ರದ್ದು ಫೋಟೋ ತೆಗೆಯುವಂತದ್ದು ಅವಶ್ಯಕತೆ ಇರುವುದರಿಂದ ಅವರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಇನ್ನೊಂದು ಹೇಗೆ ಹೇಳಿದ್ರೆ, ಕರ್ನಾಟಕ ಸರ್ಕಾರದ ನಿಯಮ ಹೇಗೆ ಇದೆ ಹೇಳಿದ್ರೆ, ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಅಂಗವಿಕಲರಿಗೆ ಹೋಗ್ಲಿಕ್ಕೆ ಮೆಟ್ಟಲಿನ ಬದಿಯಲ್ಲಿ ಒಂದು ರ್ಯಾಂಪ್ ಮಾಡಬೇಕು ಹೇಳುವಂತದ್ದು. ಇಲ್ಲಿ ಖಾಲಿ ಎಂಟ್ರೆನ್ಸ್ಗೆ ಒಂದೇ ರ್ಯಾಂಪ್ ಬಿಟ್ರೆ ಬೇರೆ ಎಲ್ಲೂ ರ್ಯಾಂಪಿನ ವ್ಯವಸ್ಥೆ ಇಲ್ಲ. ಅಲ್ಲ, ರ್ಯಾಂಪ್ ಅನ್ನು ಎಲ್ಲ ಒಂದು ಕಡೆಯಲ್ಲಿ ಏನೋ ಗುತ್ತಿಗೆದಾರರು ನುಂಗಿದ ಇರಬಹುದು. ಯಾಕಂದ್ರೆ ಬಹಳಷ್ಟು ಪರ್ಸೆಂಟೇಜ್ಗಳನ್ನು ಕೊಡ್ಬೇಕು ಕಟ್ಟಡದ ಒಂದು ಗುತ್ತಿಗೆ ಪಡೆದವರು. ಇದನ್ನೆಲ್ಲ ಒಂದ್ ಕಡೆಯಲ್ಲಿ ನುಂಗಿ ಹಾಕಿರ್ಬಹುದು ಹಾಗಾದ್ರೆ ಪ್ಲಾನ್ ಅಲ್ಲೇ. ಇಲ್ಲ ನೋಡಿ, ಇದು ಎಂತ ಹೇಳಿದ್ರೆ, ಈಗ ನಮ್ಮ ರಾಜ್ಯದಲ್ಲಿ ಎಂತ ಆಗ್ತದೆ ಹೇಳಿದ್ರೆ, ಆಡಳಿತ ಪಕ್ಷದ ನಾಯಕರ ಹಿಂಬಾಲಕರಿಗೆ ಗುತ್ತಿಗೆ ಸಿಕ್ಕುದು. ಅವರಿಗೆ ನಾಯಕರ ಅಭಯಹಸ್ತ ಇದೆ ಹೇಳಿ ಅವರಿಗೆ ಬೇಕಾದಾಗೆ ಕಟ್ಟುದು. ಈಗ ಇದರಲ್ಲಿ ಪ್ಲಾನ್ ಮಾಡುವಾಗಲೇ ಅದನ್ನು ಇರ್ಲಿಲ್ಲ. ಯಾಕೆ ಹೇಳಿದ್ರೆ ಹಾಗೆ ಇರ್ತಿದ್ರೆ ಅದರ ಒಳಗೆ ಹೋದಾಗ ಆ ಜಾಗ ಕಾಣ್ತಿತ್ತು. ಮತ್ತೆ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡುವಾಗ ಆ ಕಟ್ಟಡಕ್ಕೆ ಮಾಡಿದ ಪ್ಲಾನೇ ಸರಿ ಇಲ್ಲ. ಯಾಕೆ ಹೇಳಿದ್ರೆ ಅಲ್ಲಿ ಬಹಳಷ್ಟು ಜಾಗವನ್ನು ವೇಸ್ಟ್ ಮಾಡಿದ್ದಾರೆ. ಮತ್ತೆ AC ಕೊಠಡಿಯ ಒಳಗೆ ಕೂತು ಆ ಆರ್ಕಿಟೆಕ್ಟ್ ಅದನ್ನು ಪ್ಲಾನ್ ಮಾಡಿರುವಂತದ್ದು. ಅದು ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು, ಒಂದು ಹಿರಿಯ ನಾಗರಿಕರಿಗೆ ತೊಂದರೆ ಆಗಬಾರದು, ಅಂಗವಿಕಲರಿಗೆ ಎಲ್ಲಾ ವ್ಯವಸ್ಥೆ ಕೊಂಡ ಸೇರುವಂತ ಒಂದು ಪ್ಲಾನ್ ಮಾಡುವ ಯೋಗ್ಯತೆ ಇಲ್ಲದಂತ ಇಂಜಿನಿಯರ್ಗಳು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇರುವುದರಿಂದ ಈ ರೀತಿಯಾಗಿದೆ. ಮತ್ತೆ ಒಂದು ಎರಡನೇದು ಹೇಗೆ ಹೇಳಿದ್ರೆ,
ಅವ್ಯವಸ್ಥೆಯ ಇಷ್ಟು ದೊಡ್ಡ ಅಗರ ಅದು. ಅದೌದು. ನಮ್ಮ ಮಂಗಳೂರಿನ ಜನರು ಈ ಬಗ್ಗೆ ಮಾತಾಡುವುದಿಲ್ಲ ಹೇಳಿದ್ರೆ ಬಹಳಷ್ಟು ನನಗೆ ಬಹಳ ಒಂದು ಆಶ್ಚರ್ಯ ಆಗ್ತದೆ. ಇವತ್ತು ಮೀಡಿಯಾ ಕೂಡ ಅದನ್ನು ಹೆಚ್ಚು ಎಕ್ಸ್ಪೋಸ್ ಮಾಡ್ತಾ ಇಲ್ಲ. ಯಾಕೆ ಹೇಳಿದ್ರೆ ಅಲ್ಲಿ ಏನ್ ಇದೆ ಹೇಳುವಂತದ್ದು ನೋಡ್ಲಿಕ್ಕೆ ಯಾರು ಹೋಗುದಿಲ್ಲ. ಈ ವಿಷಯ ಪತ್ರಿಕೆಯನ್ನು ಕೂಡ ಸರಿಯಾಗಿ ಬರಲಿಲ್ಲ. ಯಾಕೆ ಹೇಳಿದ್ರೆ ಪತ್ರಿಕೆ ಅವರಿಗೆ ಸರ್ಕಾರದ ಯಾಡಿನ ಆಸೆ ಇರುವುದರಿಂದ ಸಾರ್ವಜನಿಕರಿಗೆ ಆಗುವ ತೊಂದರೆಯನ್ನು ಅವರು ಕಾಣ್ತಾ ಇಲ್ಲ ಮಾಡುವುದಿಲ್ಲ. ಅಲ್ಲ, ಒಂದು ಕಡೆಯಲ್ಲಿ ಈ ಎಲ್ಲ ಪ್ಲಾನ್ ಮಾಡ್ಬೇಕಾದ್ರೆ ಬಹಳಷ್ಟು ಈಗ ಹೇಳ್ಬಹುದು ಸರ್ಕಾರ ಮಾಡಿರುವಂತದ್ದು, ಈ ಸರ್ಕಾರ ಮಾಡಿರುವಂತದ್ದು, ಈ ಪ್ಲಾನ್ಗಳನ್ನು ನಾವು ಇದನ್ನು ಕಾರ್ಯಗತ ಮಾಡಿದ್ದೇವೆ ಅಂತ ಹೇಳ್ಬಹುದು. ಆದ್ರೆ ಸಾರ್ವಜನಿಕರಿಗೆ ಉಪಯೋಗವಿಲ್ಲದಂತ ಕಟ್ಟಡಗಳು ಬೇಕಾ ನಮಗೆ ಒಂದ್ ಕಡೆಯಲ್ಲಿ ಈಗ ಅಂತ? ಸರಿ, ತಾಂತ್ರಿಕ ದೋಷದಿಂದ ಕಡಿತ ಆಗಿದೆ. ಯಾಕಂದ್ರೆ ಈಗಾಗಲೇ ನೀವು ಹೇಳ್ತಂತೆ ಇವರು ಹೇಳಿದ್ರು ಬಹಳಷ್ಟು ಒಂದು ವೃದ್ಧರಿಗೆ ಬಹಳಷ್ಟು ಸಮಸ್ಯೆಗಳಿದೆ, ರ್ಯಾಪ್ ಗಳನ್ನು ಮಾಡ್ಬೇಕಿತ್ತು, ಅದು ಮಾಡಿಲ್ಲ ಅನ್ನುವಂಥದ್ದು ಈ ಪ್ಲಾನ್ ಅಲ್ಲೇ ಇರ್ಬೋದು ಒಂದ್ ಕಡೆಯಲ್ಲಿ. ಅವರು ಹೇಳಿದಾಗೇನೆ ಸ್ಪಷ್ಟವಾಗಿ ಅವರು ಹೇಳಿದ್ರು ಇದು ಮಾಡ್ಲೇಬೇಕು, ಅಂಗವಿಕಲರಿಗೆ ವೀಲ್ ಚೇರ್ ಆಗಿರ್ಬೋದು ಅಥವಾ ನಡ್ಕೊಂಡು ಹೋದ ವ್ಯವಸ್ಥೆಗಳನ್ನು ರ್ಯಾಂಪ್ ಗಳನ್ನು ಮಾಡುವಂತದ್ದು ವ್ಯವಸ್ಥೆಗಳು ಇದೆ ಅನ್ನೋದು ಈ ಪ್ಲಾನ್ ಅಲ್ಲಿ ಇಲ್ಲ ಅಂತ ಎಷ್ಟೋ ಕೈ ಬಿಟ್ಟು ಹೋಗಿರ್ಬೋದು ಈ ಪ್ಲಾನ್ಗಳಲ್ಲಿ. ಆದ್ರೆ ಇಲ್ಲಿ ಮೊದ್ಲೇ ನೀವು ಅವರು ಹೇಳಿದಂತೆ ಪ್ರತಿಭಟನೆಗಳನ್ನು ಯಾಕೆ ಮಾಡಿಲ್ಲ? ಜನರು ಎಲ್ಲೋ ಒಂದ್ ಕಡೆಯಲ್ಲಿ ಮೌನಕ್ಕೆ ಜಾರ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆಯಲ್ಲಿ ಅಷ್ಟು ಉತ್ಸಾಹದಿಂದ ಪ್ರತಿಭಟನೆಯಲ್ಲಿ ತೊಡಗಿಲ್ಲ, ನ್ಯಾಯಯುತವಾಗಿ ಹೋರಾಟ ಮಾಡಿಲ್ಲ ಅನ್ನುವಂಥದ್ದು ಇವರ ಒಂದು ಕೂಗಿದೆ. ಇದಕ್ಕೇನಂತೀರಾ? ನಮ್ಮ ಇಲ್ಲಿನ ಜನರು ಒಂದು ರೀತಿ ಕೂಲು ಸ್ವಭಾವ ಜನತೆ. ಯಾಕಂದ್ರೆ ಒಳ್ಳೆ ಕೆಲಸಕ್ಕೆ ಸಹ ಮುಂದೆ ಹೋಗಲ್ಲ, ಬೇಡ ಕೆಟ್ಟ ಕೆಲಸಕ್ಕೆ ಮುಂದೆ ಹೋಗುದಿಲ್ಲ. ನಾವು ನಮ್ಮಷ್ಟಕ್ಕೆ ಅಂತ ಒಂದೊಂದು ಬೆರಳಷ್ಟು ಜನರು ಸ್ವಲ್ಪ ಚಳುವಳಿ ಎಲ್ಲ ಮಾಡ್ತಾರೆ. ಅದಕ್ಕೆ ಸ್ಪಂದನೆ ಎಲ್ಲೋ ಜನರು ಕೊಟ್ಟರೆ ಇಂಥ ಸಮಸ್ಯೆ ಇಲ್ಲಿ ಮಂಗಳೂರಲ್ಲಿ ಬರಲಿಕ್ಕೆ ಚಾನ್ಸೇ ಇಲ್ಲ. ಅವರ ಇಷ್ಟಕ್ಕೆ ಕೆಲಸ ಮಾಡ್ತಾರೆ. ಜನರ ವಿರೋಧ ಎಲ್ಲಿ ಇಲ್ಲ ಅಲ್ಲಿ ಈಗಲೇ ನಡೆಯುವುದಂತ. ಅಲ್ಲ, ನೀವು ಈಗ ಮಾತಾಡೋದಾದ್ರೆ ಕೊನೆಯದಾಗಿ ಹೇಗೆ ಇದನ್ನು ಬದಲಾವಣೆ ಮಾಡಬಹುದು ನಿಮ್ಮ ಒಂದು ಥಿಂಕಿಂಗ್? ತಾತ್ಕಾಲಿಕವಾಗಿ ವ್ಯವಸ್ಥಿತವಾಗಿ ಆಗ್ಬೇಕಾದ್ರೆ ಏನ್ ಬದಲಾವಣೆ ಮಾಡ್ಲಿಕ್ಕೆ ಒಂದು ಈಗ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ನಲ್ಲಿ ಇಟ್ಕೊಂಡು ಬೇರೆ ಆಲ್ಟರ್ನೇಟಿವ್ ಬಿಲ್ಡಿಂಗ್ ಅನ್ನ ಅದೇ ಜಾಗದಲ್ಲಿ ಕಟ್ಬಹುದು. ಮತ್ತೆ ಈಗಾಗಲೇ DC ಕಚೇರಿಯಿಂದ ತಾಲೂಕು ಕಚೇರಿಯನ್ನು ಶಿಫ್ಟ್ ಮಾಡಿದ್ರು, AC ಆಫೀಸನ್ನು. ಅಲ್ಲಿ ವಿಶಾಲವಾದಂಥ ಜಾಗ ಇದೆ. ಈಗ 5,000 ಸ್ಕ್ವೇರ್ ಫೀಟ್ ಏನು ಅವರಿಗೆ ಅಕಾಮಡೇಟ್ ಮಾಡುವಷ್ಟು ಜಾಗ DC ಆಫೀಸ್ನಲ್ಲಿ ಇದೆ. ಅಲ್ಲಿ ಸ್ಥಳಾಂತರ ಮಾಡ್ಬೋದು ಈಗ ಸದ್ಯಕ್ಕೆ ಆಗಬೇಕಿದ್ರೆ. DC ಆಫೀಸ್ ಅಲ್ಲೇ ಇದೆ, ಅದರ ಪಕ್ಕದಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಇದ್ರೆ ಏನು ತೊಂದರೆ ಇಲ್ಲ. ಮತ್ತೊಂದು ಬಹಳ ಇಂಪಾರ್ಟೆಂಟ್ ಇಶ್ಯೂ ಅಂದರೆ, ನಾನೀಗ ಸಬ್ ರಿಜಿಸ್ಟರ್ ಆಫೀಸು ಸ್ಥಳಾಂತರದ ಬಗ್ಗೆ ಮಾತ್ರ ಮಾತಾಡಿದೆ, ಅಲ್ಲಿರುವಂಥ ಕರಪ್ಷನ್ ಬಗ್ಗೆ ಕೂಡ ಹೇಳಬೇಕಾಗ್ತದೆ. ಅಲ್ಲಿ CCTV ಕ್ಯಾಮರಾಗಳನ್ನು ಎಲ್ಲಿ ಪ್ರತಿ ಕಚೇರಿಯಲ್ಲಿ ಅಳವಡಿಸಬೇಕು. ಈಗಾಗಲೇ DC ಅವರು ಹೇಳಿದ್ದಾರೆ ಎಲ್ಲ ಕಡೆ ನಾನು ಅಳವಡಿಸ್ತೇನೆ ಅಂತೇಳಿ. ಅದು ಕೂಡ ಕೂಡಲೇ ಆಗಬೇಕಾದಂಥ ಕೆಲಸ. ಇದು ಎಲ್ಲ ನಾನು ಜನರ ಪರವಾಗಿ ಅಂದರೆ ಈಗ ಸಬ್ ರಿಜಿಸ್ಟ್ರಾರ್ ಪರವಾಗಿ ಅಥವಾ ಇವರ ಪರವಾಗಿ ಮಾತಾಡುವಂಥದ್ದಲ್ಲ, ಸಾರ್ವಜನಿಕರ ಪರವಾಗಿ ಹೇಳುವಂಥದ್ದು. ಇದು ಈ ಬದಲಾವಣೆ ಸೂಕ್ತವಾದಂಥ ಬದಲಾವಣೆ ಆಗಬೇಕು. ಸ್ಥಳಾಂತರ ಮಾಡೋದಿದ್ರೆ ಸೂಕ್ತ ಸ್ಥಳಕ್ಕೆ ಮಾಡಬೇಕು. ಹಾಗಿದ್ರು ಕೂಡ ಮತ್ತೆ ಅಲ್ಲಿ ಭ್ರಷ್ಟಾಚಾರ ಅದಕ್ಕೆ ಕೂಡ ಒಂದು ಕಡಿವಾಣ ಹಾಕಬೇಕು. ಇದೆಲ್ಲ ಸೇರಿ ನಮ್ಮ ಅನಿಸಿಕೆ ನಾನು ಸರಿ. ಬಹಳಷ್ಟು ವಿಚಾರಗಳನ್ನ ಹಂಚಿಕೊಳ್ತೇವೆ, ಮತ್ತಷ್ಟು ವಿಚಾರಗಳನ್ನ ನಿಮ್ ಜೊತೆ ಮಾತಾಡ್ತೇನೆ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಬೇಕು. ಮಿನಿ ವಿಧಾನಸೌಧದಲ್ಲಿ ಯಾವ ರೀತಿಯಲ್ಲಿ ಸಮಸ್ಯೆಗಳು ಇದೆ ಅನ್ನುವಂಥದ್ದು, ಸಮಸ್ಯೆಗಳ ಆಗರ ಆಗ್ತಾ ಇದೆ. ಆದ್ರೆ ಇದು ಏನ ಹೇಳಿದಾಗೆ ಊಟಕ್ಕಿಲ್ಲದ ಉಪ್ಪಿನಕಾಯಿ ಅಂತ ಆಗ್ತಾ ಇದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸರಿ, ಮತ್ತಷ್ಟು ವಿಚಾರಗಳನ್ನ ಹಂಚಿಕೊಳ್ತೇನೆ, ಚರ್ಚೆ ಮಾಡ್ತೇನೆ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಇದೆಂತ ಮಿನಿ ವಿಧಾನಸೌಧ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ. ನಮ್ಮ ಜೊತೆ ಇಬ್ರು ಅತಿಥಿಗಳು ಇದ್ರು. ಒಂದ್ ಕಡೆಯಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ, ಮೂಲಭೂತ ಸೌಕರ್ಯಗಳು ಒಂದ್ ಕಡೆಯಲ್ಲಿ ಇಲ್ಲ ಅನ್ನುವಂಥದ್ದು. ಅದರಲ್ಲೂ ಬಹಳಷ್ಟು ಕಚೇರಿಗಳು ಇಲ್ಲಿದ್ರು, ಇದಕ್ಕೆ ವ್ಯವಸ್ಥಿತವಾಗಿ ಲಿಫ್ಟಿನ ವ್ಯವಸ್ಥೆ ಇಲ್ಲ. ಅಂಗವಿಕಲರಿಗೆ ಒಂದು ಕಡೆಯಲ್ಲಿ ಅಥವಾ ಹಿರಿಯ ನಾಗರಿಕರು ಇಲ್ಲಿ ಬಹಳಷ್ಟು ಪರಿತಪಿಸುವಂತ ವ್ಯವಸ್ಥೆಗಳು ಆಗ್ತಾ ಇದೆ. ಸಮಸ್ಯೆಗಳೇ ಆಗರ ಆಗ್ತಾ ಇದೆ ಒಂದು ಕಡೆಯಲ್ಲಿ ಮಿನಿ ವಿಧಾನಸೌಧ. ಅದು ಪ್ರಾರಂಭದ ಹಂತದಲ್ಲಿ ಹೀಗಾದ್ರೆ ಮತ್ತೇನು ಅನ್ನುವಂಥದ್ದು ಕತೆ. ಬಹಳಷ್ಟು ವಿಚಾರಗಳು ಮಾತಾಡ್ಬೇಕು. ಈಗಾಗಲೇ ಒಬ್ರು ಹಿರಿಯ ನಾಗರಿಕರು ಕರೆಯಲ್ಲಿ ಹೇಳಿದ್ರು, ಅಲ್ಲಿ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಪಾರ್ಕಿಂಗ್ ವ್ಯವಸ್ಥೆಗಳಿಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಇದು ನಿಜನಾ? ಹಾಗಾದ್ರೆ ಒಂದು ಕಡೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳಿಗೆಲ್ಲ ಅಲ್ಲಿ ಸೂಕ್ತವಾದ ವ್ಯವಸ್ಥೆಗಳು ಇದೆಯಾ? ಪಾರ್ಕಿಂಗ್ ವ್ಯವಸ್ಥೆಗೆ ಸ್ವಲ್ಪ ಜಾಗ ಎದುರು ಉಂಟು, ಕಾಣ್ತದೆ. ಅದು ಪಾರ್ಕಿಂಗ್ ಮಾಡಲಿಕ್ಕೆ ವ್ಯವಸ್ಥೆಗೆ ಒಂದು ಮಾರ್ಕಿಂಗ್ ಮಾಡ್ತಾರೆ, 2 ವೀಲರ್ 4 ವೀಲರ್ ಅಂತ. ಅಲ್ಲಿ ಹೋಗಲಿಕ್ಕೆ ಇಕ್ಕಟ್ಟಾದ ಜಾಗ, ಮತ್ತು ಅಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಅದು ವ್ಯವಸ್ಥೆ ಮಾಡಿದಾಗ ಜಾಗ ಅಲ್ಲಿ ಸಿಗುವುದಿಲ್ಲ. ಈಗ DC ಆಫೀಸಲ್ಲಿ ಈಗ ಪ್ರಸ್ತುತ
ಹೊರಗಡೆ ಸಹ ರೋಡ್ ಸೈಡ್ ಎಷ್ಟು ಸಹ ಪಾರ್ಕಿಂಗ್, ಬಂದರು ಹೋಗುವ ರೋಡಲ್ಲಿ ಪಾರ್ಕಿಂಗ್ ಮಾಡಬಹುದು. DC ಕಂಪೌಂಡ್ ಒಳಗೆ ತಾಲೂಕು ಆಫೀಸ್ ಮೊದಲು ಇದ್ದಲ್ಲಿ ಎಲ್ಲ ತುಂಬ ಬೇಕಾದಷ್ಟು ಜಾಗ ಅಲ್ಲಿ ಉಂಟು. ಹೌದು, ಇಲ್ಲಿ ಒಂದು 4-5 ಇದು ಕಚೇರಿಯದ್ದು ಪಾರ್ಕಿಂಗ್ ಸ್ಟಾಫ್ನವರೇ ಮಾಡಿದ್ದಾರೆ ಎಲ್ಲ. ಅಲ್ಲಿ ಜನರಿಗೆ ನಮ್ಮಂಥವರಿಗೆ ಹೋಗ್ಲಿಕ್ಕೆ ಪಾರ್ಕಿಂಗ್ ಸಿಗ್ಲಿಕ್ಕಿಲ್ಲ. ಮತ್ತೆ ಜಾಗದ ರಿಜಿಸ್ಟರ್ ಆಫೀಸಿಗೆ ಬರುವುದು ಕಾರ್ ಅಲ್ಲೇ ಬರುವುದು, ಜಾಗ ತೆಗೆದುಕೊಳ್ಳುವವರು ಕಾರಲ್ಲಿ ಬರ್ತಾರೆ, ಮಾರುವವರು ಯಾವ. ಆದರೆ ಅಂಥವರಿಗೆ ಕಾರಿನ ವ್ಯವಸ್ಥೆ ಅಲ್ಲಿ ಪಾರ್ಕಿಂಗ್ ಅಷ್ಟು ಜಾಗ ಸಿಗುವುದಿಲ್ಲ ಅನ್ನುವಂಥದ್ದು. ಮತ್ತೆ ಇಷ್ಟೆಲ್ಲ ಕಚೇರಿಗಳಿರುವಾಗ ಪಾರ್ಕಿಂಗ್ ವ್ಯವಸ್ಥೆಗಳು ವಿಶಾಲವಾಗಿ ಇರಬೇಕು ಅನ್ನೋದು. ಇಲ್ಲಿ 17ಕ್ಕೂ ಹೆಚ್ಚು ಕಚೇರಿಗಳು ಇಲ್ಲಿ ಕಾರ್ಯವೈಖರಿಗಳನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಅಷ್ಟು ಮುಂದಾಲೋಚನೆ ಯಾಕೆ ಮಾಡಿಲ್ಲ? ಇಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಅಷ್ಟಿಲ್ಲ. ಯಾಕಂದ್ರೆ ನಾನು ಹೇಳಿದ್ದಲ್ಲ, ಸ್ಥಳಾಂತರ ಮಾಡುವಾಗ ಇದ್ದದಕ್ಕಿಂತ ಸ್ವಲ್ಪ ಬೆಟರ್ ಪ್ಲೇಸ್ಗೆ ಹೋಗೋದಲ್ಲ ನಾವು, ಇದು ಅದಕ್ಕಿಂತ ಕಡಿಮೆ. ಮತ್ತಷ್ಟು ಹೌದು, ಈಗ ಖಾಲಿ ಮಿನಿ ವಿಧಾನಸೌಧವನ್ನೇ ನಾವು ಗಣನೆಗೆ ತೆಗೆದುಕೊಂಡಾಗ 3-4 ಕಚೇರಿಗಳಲ್ಲಿ ಕಾರ್ಯಾಚರಣೆ ಮಾಡ್ತದೆ. AC ಆಫೀಸ್ ಇದೆ, ಭೂ ಕಂದಾಯ ಇಲಾಖೆಯ ಹೊರ ಕಚೇರಿ ಇದೆ, ಈ ಮತ್ತೆ ಈ ಸಬ್ ರಿಜಿಸ್ಟ್ರಾರ್ ಆಫೀಸ್ ಕೂಡ ಅಲ್ಲಿಗೆ ಬಂದರೆ ಎಷ್ಟು ವಾಹನಗಳಾಗ್ತದೆ. ಮತ್ತೆ ಅಲ್ಲಿಯ ನೌಕರರು ಬರ್ತಾರೆ, ಬೇರೆ ಬೇರೆ. ಅಲ್ಲಿ ಸಾಧ್ಯ ಇಲ್ಲ ಆ್ಯಕ್ಚುಲಿ, ಪಾರ್ಕಿಂಗ್ ಬಹಳ ತೊಂದರೆ ಇದೆ. DC ಆಫೀಸ್ ಹತ್ರ ಆದರೆ ಹೊರಗಡೆ ಕೂಡ ಪಾರ್ಕಿಂಗ್ ಇತ್ತು, ಒಳಗೆ ಕೂಡ ವಿಶಾಲವಾದಂಥ ಜಾಗ ಇತ್ತು, ಎಲ್ಲ ಜಾಗ ಇದೆ. ಪಾರ್ಕಿಂಗ್ ವ್ಯವಸ್ಥೆ ಕೂಡ ಬೇಕು. ಮತ್ತು ರಸ್ತೆ ಕೂಡ ಬಹಳ ಹೆವಿ ಟ್ರಾಫಿಕ್ ಇರುವಂಥ ಜಾಗ, ಒನ್ ವೇ ಇರುವಂಥದ್ದು. ಜನರಿಗೆ ಈಗಾಗಲೇ ಒಬ್ರು ಹೇಳಿದರು ಪಾಪ, ಆ ಕಡೆಯಿಂದ ಈ ಕಡೆ ಕ್ರಾಸ್ ಮಾಡಲಿಕ್ಕೆ 45 ನಿಮಿಷ ಆಗಿದೆ ಅಂತೇಳಿ. ಇದು ಕೂಡ ಒಂದು ಪ್ರಮುಖವಾದಂಥ ಕಾರಣ. ಮತ್ತು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ, ಅಲ್ಲಿ ಲಕ್ಷಾಂತರ ರೂಪಾಯಿಗಳ ವಹಿವಾಟು ದಿನಕ್ಕೆ ಆಗ್ತದೆ. ಆ ಹಣವನ್ನು ತಗೊಂಡು ಹೋಗಿ ಟ್ರೆಜರಿಗೆ ಹಾಕ್ಬೇಕು, ಬ್ಯಾಂಕ್ ಟ್ರೆಜರಿಗೆ, ಸ್ಟೇಟ್ ಬ್ಯಾಂಕ್. ಇವರು ಹೇಳಿದ್ರು ಒಂದ್ ಕಡೆಯಲ್ಲಿ ಕಳ್ಳಕಾಕರು ಎಲ್ಲ ಒಂದ್ ಕಡೆ ರಸ್ತೆ ಮಧ್ಯೆಯಲ್ಲಿ ದೋಚಬಹುದು. ಆಗಿದೆ, ದೋಚುವ ಪ್ರಕರಣಗಳು ಹಲವಾರು ಆಗಿದೆ ಮಂಗಳೂರಿನಲ್ಲಿ, ಆಡಾಗ್ಲಲ್ಲೇ ಆಗಿದೆ ಅಂತ ಘಟನೆಗಳು ತುಂಬಾ ನಡೆದಿದೆ. ಆಗಿರುವಾಗ ಈ ಕಚೇರಿಯಿಂದ ಸ್ಟೇಟ್ ಬ್ಯಾಂಕಿಗೆ ಅಷ್ಟು ದೂರ ಇದೆ, ಈ ಸಂಪರ್ಕ ವ್ಯವಸ್ಥೆ ಕೂಡ ಅಷ್ಟು ಸೂಕ್ಷ್ಮವಾಗಿರುವಂಥದ್ದು. ಈ ಪರಿಸ್ಥಿತಿಯಲ್ಲಿ ಈ ಟ್ರೆಷರಿ ಕೂಡ ದೂರ ಆಗಿದೆ. ಚಲನ್ ಕಟ್ಟಬೇಕು, ಚಲನ್ ಕಟ್ಟಿ ವಾಪಸ್ ಬರಬೇಕು, ಪುನಃ ನಡ್ಕೊಂಡು ಹೋಗಬೇಕು. ಇದೆಲ್ಲ ತುಂಬ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತದೆ. ನಾವು ಈಗ ಯಾರನ್ನೇ ದೂಷಣೆ ಮಾಡುವಂಥದ್ದಲ್ಲ, ಜನಪ್ರತಿನಿಧಿಗಳು ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು. ವಿಶೇಷವಾಗಿ ಇದು ಜಿಲ್ಲಾಧಿಕಾರಿಯವರಿಗೆ ಸ್ವಲ್ಪ ಒತ್ತಡ ಆಗಿದೆ. ಅವರು ಪಾಪ ಜನಪರವಾಗಿ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಈಗ ಒತ್ತಡಕ್ಕೆ ಸಿಲುಕಿದ ಹಾಗೆ ನಮಗೆ ಕಾಣ್ತದೆ. ಅವ್ರು ಹೇಳಲಿಕ್ಕೆ ಆಗ್ತಾ ಇದಿಲ್ಲ ಆ ಪರಿಸ್ಥಿತಿ. ಒಬ್ರು ಕರೆ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಹೇಳಿ. ಹೌದಾ, ನೋಡಿ, ನಾನು ರಿಟೈರ್ಡ್ ಹೆಲ್ತ್ ಸ್ಟಾಫ್ ಮಾತಾಡ್ತಾ ಇರೋದು. ನನ್ಗೆ ಗೊತ್ತಿದ್ದ ಪ್ರಕಾರ ಸಬ್ ರಿಜಿಸ್ಟರ್ ಆಫೀಸ್ ಮಿನಿ ಸೌಧಕ್ಕೆ ಹೋಗ್ತಾ ಉಂಟು. ಅದೀಗ ನಮ್ಮಂತವರಿಗೆಲ್ಲ ತುಂಬಾ ಕಷ್ಟ ಅಂತ ನಾನು ನೆನೆಸ್ತೇನೆ. ಈಗ ನಾನು ಇವತ್ತೊಂದು ಪ್ರಾಪರ್ಟಿ ಕಾರ್ಡಿಗೆ ಹೋದಾಗ ನಿಯರ್ಲಿ ಒಂದು 40 ಮಿನಿಟ್ಸ್ ನನ್ನ ಟೈಮ್ ವೇಸ್ಟ್ ಆಗಿದೆ. ಅಷ್ಟು ವೆಹಿಕಲ್ ನ ಅಲ್ಲಿ ಇದುಂಟು. ಆಗಿರುವಾಗ ಇದು ನನಗೆ ಸರಿ ಕಾಣುವುದಿಲ್ಲ. ಈ ಜಿಲ್ಲಾಧಿಕಾರಿ ಇದು ಸಬ್ ರಿಜಿಸ್ಟರ್ ಮೊದಲಿದ್ದಲ್ಲಿ ಇತ್ತಿದ್ರೆ, ಇಲ್ಲಿ ಅದೀಗ ಲಕ್ಷಾಂತರ ಖರ್ಚು ಮಾಡಿ ನವೀಕರಿಸಿ ಅಗತ್ಯವಿರುವ ಎಲ್ಲಾ ಮೂಲ ಸೌಕರ್ಯಗಳನ್ನು ಒದಗಿಸಿದೆ. ಅಲ್ಲಿ ಮೊದಲಿದ್ದಲ್ಲಿ 2 ಕಚೇರಿಗಳು ನೆಲ ಅಂತಸ್ತಿನಲ್ಲಿದೆ. ಮತ್ತು ಸ್ವತಂತ್ರ ವಿದ್ಯುತ್ ಜನರೇಟರ್ ವ್ಯವಸ್ಥೆ, ವಾಹನ ಪಾರ್ಕಿಂಗ್, ವಿಶಾಲ ಸ್ಥಳಾವಕಾಶ ಹೊಂದಿರ್ತದೆ. ಆದರೆ ಈ ಮಿನಿ ವಿಧಾನಸೌಧದ 1ನೇ ಮಹಡಿಯಲ್ಲಿ ಸಬ್ ರಿಜಿಸ್ಟರ್ ಕಚೇರಿಗೆ ಸ್ಥಳ ಮೀಸಲಾಗಿದ್ದು, ಅಲ್ಲಿ ಮುಖ್ಯವಾಗಿ ಎಂತಂತ ಹೇಳಿದ್ರೆ ಅಂಗವಿಕಲರು, ವಯೋವೃದ್ಧರು ಇತ್ಯಾದಿ ವ್ಯಕ್ತಿಗಳ ಹಾಜರಾತಿ ಸ್ಥಿರಾಸ್ತಿ ನೋಂದವಣೆಗೆ ಕಡ್ಡಾಯವಿದ್ದು, ಆಸಕ್ತರು ಕಚೇರಿ ಪ್ರಯೋಜನ ಪಡೆಯಲು ತೊಂದರೆ ಅನುಭವಿಸಬೇಕಾಗ್ತದೆ. ಹೌದಲ್ವಾ? ಮಿನಿ ವಿಧಾನಸೌಧದಲ್ಲಿ ಸೂಕ್ತ ಲಿಫ್ಟ್ ಸೌಕರ್ಯ, ಇಡೀ ಕಟ್ಟಡಕ್ಕೆ ವಿದ್ಯುತ್ ಜನರೇಟರ್ ಸೌಲಭ್ಯ ಒದಗಿಸಿರುವುದು ಕಂಡು ಬರುವುದಿಲ್ಲ ಅಲ್ಲಿ. ಹಾಗಾದ್ರೆ ಇಲ್ಲಿ ಜನರೇಟರ್ ವ್ಯವಸ್ಥೆ ಎಲ್ಲ ವಿದ್ಯುತ್ ಹೋದ್ರೆ ಹಾಗಾದ್ರೆ ಎಲ್ಲರೂ ಸಬ್ ರಿಜಿಸ್ಟರ್ ಅಲ್ಲಿ ಸುಮ್ನೆ ಗಾಳಿ ಹೊಡಿಬೇಕಲ್ಲಿ. ಹೌದು. ಮತ್ತು ಸಬ್ ರಿಜಿಸ್ಟರ್ ಕಚೇರಿಗಳಿಗೆ ದಿನವೊಂದಕ್ಕೆ 100 ವಾಹನಗಳು ಬರುತ್ತಿದ್ದು, ಸಬ್ ರಿಜಿಸ್ಟರ್ ಕಚೇರಿಗಳನ್ನು ಕೂಡ ಮಿನಿ ವಿಧಾನಸೌಧ ಸ್ಥಳಾಂತರಿಸಿದಲ್ಲಿ ಈ ಪ್ರದೇಶದ ಒತ್ತಡ ಸಾರಿಗೆ ಫಲದಿಂದ ಅದು ಇನ್ನೂ ಅಪಘಾತಗಳು ಉಂಟಾಗಿ ಸಾರಿಗೆ ನಿಯಂತ್ರಣ ಏರುಪೇರು ಆಗುವ ಸಂಭವವಿದೆ ಅಲ್ಲಿ ನನ್ನ ಪ್ರಕಾರ. ಮತ್ತು ವಾಹನ ಚಾಲಕರಿಗೆ ಮತ್ತು ಪಾದಚಾರಿಗಳಿಗೆ ಸುಗಮ ಸಂಚಾರಕ್ಕೆ ಅಡೆತಡೆ ಆಗ್ತದೆ. ಆಗಿರುವಾಗ ನಾನು ಹೇಳುವುದೇನಂತ ಹೇಳಿದ್ರೆ, ಈ ಸ್ಟೇಟ್ ಬ್ಯಾಂಕಿನಿಂದ ನಮ್ಗೆ ಎಲ್ಲಾ ಬಸ್ಸಿನ ವ್ಯವಸ್ಥೆ ಇದ್ದು ಅಲ್ಲಿಯೇ ಸಬ್ ರಿಜಿಸ್ಟರ್ ಆಫೀಸ್ ಮೊದಲಿದ್ದಲ್ಲಿ ಇದ್ರೆ ನಮ್ಮಂತವರಿಗೆಲ್ಲ ತುಂಬಾ ಉಪಕಾರ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮನಸ್ಸಿಗೆ ತಕೊಂಡು ಮೊದಲಿದ್ದಲ್ಲಿ ಇರಿಸ್ಬೇಕಂತ ನಾನು ಕೇಳಿಕೊಳ್ಳುವುದು. ಸರಿ, ಧನ್ಯವಾದಗಳು ಮಾಡಿದಕ್ಕೆ. ಸರಿ, ಇವರು ಹೇಳುವಂತ ರೀತಿ ಹೇಳಿದ್ರೆ
ಅಲ್ಲೇ ಮೊದಲಿನಲ್ಲಿ ಇರ್ಲಿ ಅನ್ನುವಂಥದ್ದು. ಆದ್ರೆ ಬದಲಾವಣೆ ಅಂತ ಕಾಟಾಚಾರಕ್ಕೆ ಒಂದು ಬದಲಾವಣೆಯನ್ನು ಮಾಡಿದ್ದಾರೆ ಒಂದು ಕಡೆಯಲ್ಲಿ ಜನಪ್ರತಿನಿಧಿ. ಮತ್ತೆ ಜನರ ಜೀವಕ್ಕೆ ತುಂಬಾ ಅಪಾಯ ಉಂಟು ಸರ್. 6 ತಿಂಗಳಲ್ಲಿ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಹಕ್ಕುವಲ್ಲಿ ತೆಗೆದ ಪ್ರಕಾರ 4 ಆಕ್ಸಿಡೆಂಟ್ ಈಗ ಆಗಿದೆ ಮಿನಿ ವಿಧಾನಸೌಧ ಆಪೋಸಿಟ್ ಆ ಸರ್ಕಲ್ನ ಹತ್ರ. ಸ್ಟೇಟ್ ಬ್ಯಾಂಕ್ ಕಂಪೇರ್ ಮಾಡಿದರೆ 1 ವರ್ಷದಲ್ಲಿ 1 ಸಹ ಆಕ್ಸಿಡೆಂಟ್ ಇಲ್ಲ. ಮತ್ತು ಇಲ್ಲಿ ಬಸ್ ಸ್ಟ್ಯಾಂಡ್ ಇನ್ನೊಂದು RTO ಹತ್ತಿರ ಒಂದು ಬಸ್ ಸ್ಟ್ಯಾಂಡ್ ಇಳಿದು ವಾಪಸ್ ಬರಬೇಕು. ಕೆಲಸ ಮುಗಿಸಿ ವಾಪಸ್ ಹೋಗುವಾಗ ಒಂದೇ ಸ್ಟೇಟ್ ಬ್ಯಾಂಕಿಗೆ ಹೋಗಬೇಕು ನಡೆದುಕೊಂಡು, ಇಲ್ಲರ ಬಾವುಟಗುಡ್ಡೆಗೆ ಹೋಗಬೇಕು ಬಸ್ ಸ್ಟ್ಯಾಂಡಿಗೆ, ಇಲ್ಲರ ಒಟ್ಟದಲ್ಲಿ ಹೋಗಬೇಕು. ಅಂತೂ ಪಬ್ಲಿಕ್ ಅವರಿಗೆ ತೊಂದರೆ ಇಲ್ಲಿ ಆದರೆ ಮೊದಲು ಇದ್ದರೆ ಅವರು ಹೇಳಿದರು ಲೇಡಿಯೊಬ್ಬರು, ಅಲ್ಲಿ ಜನರೇಟರ್ ಆಗಲಿ ಏನು ವ್ಯವಸ್ಥೆ ಮಾಡಿದ್ದಾರೆ. ನಾನು ತಿಳಿದ ಪ್ರಕಾರ ಸಾಧಾರಣ ಒಂದು 10-20 ಲಕ್ಷ ಖರ್ಚು ಮಾಡಿ ಎಲ್ಲ ರಿನ್ಯೂವೇಷನ್ ಮಾಡಿದ್ದಾರೆ. ಒಳ್ಳೆ ವ್ಯವಸ್ಥೆ ಈಗ ಉಂಟು, ಓಕೆ, ತೊಂದರೆ ಇಲ್ಲ. ಅಲ್ಲಿಂದ DC ಆಫೀಸ್ಗೆ ಶಿಫ್ಟ್ ಮಾಡಿದರೆ ಸಹ ನಮ್ಮ ಅಭ್ಯಂತರ ಇಲ್ಲ. ಆದರೆ ಎಲ್ಲಿ ಒಂದು ಚಿಕ್ಕ ರೂಮ್ ಇರುವ ಕಂಜೆಸ್ಟೆಡ್ ಪ್ಲೇಸಿಗೆ ಬದಲಾವಣೆ ಅಥವಾ ಸ್ಥಳಾಂತರಿಸುವ ಮೂಲ ಉದ್ದೇಶ ಏನು? ಏಕ್ ಬದಲಾವಣೆ ಮಾಡಿದ್ರು? ಅಲ್ಲಿಂದ ಅಲ್ಲೇ ಇರ್ಬೋದಿತ್ತಲ್ಲ. ಹಾಗಾದ್ರೆ ಇದು ಪಾಪ DC ಸಾಹೇಬರವರು ಈಗ ಆದೇಶ ಕೊಟ್ಟಿದ್ದಾರೆ ಅವರಿಗೆ, ಎಲ್ಲ ಸಬ್ ರಿಜಿಸ್ಟರ್ ಅವರಿಗೆ ಕರೆದು ನೀವು ಇಲ್ಲಿಂದ ಹೋಗ್ಬೇಕಂತ ಆದೇಶ ಮಾಡಿದ್ದಾರೆ. ಆದರೆ ಅವರಿಗೆ ಪಾಪ ಮೇಲಾಧಿಕಾರಿಯಿಂದ ಹಾಗೂ ಈ ಪೊಲಿಟಿಕಲ್ ಮೇನ್ ನಮ್ಮ ವ್ಯವಸ್ಥೆ ಆಗಲಿಕ್ಕೆ ಕಾರಣ ಪೊಲಿಟಿಕಲ್ ಲೀಡರ್. ಯಾಕಂದ್ರೆ ಈ ಪಕ್ಷದಿಂದ ಆ ಪಕ್ಷಕ್ಕೆ ದೂರುವುದು, ಅವರವರ ಒಳಗಿನ ಜಗಳಗೋಸ್ಕರ ಪಬ್ಲಿಕ್ ಅವರಿಗೆ ಬಲಿಪೋಷಣೆ ಮಾಡ್ತಾರೆ. ಹೌದೌದು, ಇದರ ಮೇನ್ ಲಾಬಿ ನಡೆಯೋದೇ ಅವರಿಂದ. ಅವರ ಪ್ರತಿಷ್ಠೆ ಏನು ಗೊತ್ತಿಲ್ಲ. ಯಾಕೆಂದರೆ ಆಗೊಬ್ಬರು ಹೇಳಿದರು, ಇದು ಏನು 6.5 ಎಕರೆ ಮಾರ್ತಾರ ಅಂತ. ಫಸ್ಟ್ ಒಂದು ಜಯಂತ್ ಅಂತ ಕಾಲ್ ಮಾಡಿದ್ದಾರೆ ಅಂತ, ಮಾರ್ತಾರೆ. ಅದು ನಮ್ಮ ಅನಿಸಿಕೆ ಪ್ರಕಾರ ಪುರಾತತ್ವಕ್ಕೆ ಕೊಡುವಂಥ ವ್ಯವಸ್ಥೆ ಉಂಟು. ಪುರಾತತ್ವ ಅಂತ ಹೇಳಿದರೆ ಅದು ಮಾನ್ಯುಮೆಂಟ್, ನೆನಪಿನ ಇದಕ್ಕೆ. ಅಲ್ಲಿ ನೆನಪಿನ ಅಂತ ಬರುವುದು ಏನಿಲ್ಲ. ಈಗ ಹಳತ್ತು ಕಟ್ಟಡ, ಒಂದು ಕೆಂಪು ಪೇಂಟ್ ಹಾಗೂ ಹಳತ್ತು ಸುಸರ್ಜಿತವಾಗಿ ಈಗಿನ ಮಿನಿ ವಿಧಾನಸೌಧ ಇಲ್ಲ. ಇದೊಂದು ಎಷ್ಟು ಬದಲಾವಣೆ ಆದ್ರೂ ಅದಕ್ಕಿಂತ ಮೀರಿಸಿದಂತ ಕಟ್ಟಡ ಕಟ್ಬೋದಿತ್ತು. ಅದು ನಮ್ಮ ಮಂಗಳೂರಲ್ಲಿ ಬಹಳಷ್ಟು ಬದಲಾವಣೆ, ಅಥವಾ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ನಗರ ಆಗುವಂತರಲ್ಲಿ ಸ್ಮಾರ್ಟ್ ಸಿಟಿ ಬಗ್ಗೆ ಮಾತಾಡ್ತಾರೆ. ನಮ್ಮಲ್ಲಿ ಇಷ್ಟ ಇದೆ. ಸ್ಮಾರ್ಟ್ ಸಿಟಿ ಹೋಗಿ ಇರೋ ಸಿಟಿಯನ್ನು ಸರಿಯಾಗಿ ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಹಾಗಾಗಿದೆ. ಹಾಳು ಮಾಡ್ತಾರೆ ಸರ್. ಎಲ್ಲ ವಿಧಾನಸೌಧ ಅಂತ ವಿಧಾನಸೌಧದ ಮೂಲ ಹೆಸರಿಗೆ ಒಂದು ಮಸಿ ಬೆಳೆಯುವಂತ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಇವರು. ನಾವು ಈಗಾಗಲೇ ನಾನೀಗ ವಕೀಲರ ಸಂಘದ ಅಧ್ಯಕ್ಷನಾಗಿ ಜನರ ಪರವಾಗಿ, ಈಗ ನಮಗೇನು ಅದರಿಂದ ಏನು ವಕೀಲರಿಗೇನು ದೊಡ್ಡ ಇದಲ್ಲ, ಆದರೂ ಕೂಡ ಜನರ ಪರವಾಗಿ ನಾನೀಗೆಲ್ಲ ರಾಜ್ಯದ ರಿಜಿಸ್ಟ್ರಾರ್ ಜನರಲ್ ಅವರಿಗೆ ಲೆಟರ್ ಬರೆದಿದ್ದೇನೆ, ಕಂದಾಯ ಸಚಿವರಿಗೆ ಬರೆದಿದ್ದೇನೆ, ಉಸ್ತುವಾರಿ ಸಚಿವರಿಗೆ ಹೇಳಿದ್ದೇನೆ, ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ, I1 ಡಿಸೋಜ MLC ಅವರಿಗೆ ಹೇಳಿದ್ದೇನೆ. ಆದರೂ ಕೂಡ ಏನು ಬದಲಾವಣೆ ಇಲ್ಲ, ಒಂದು ರಿಪ್ಲೈ ಕೊಡ್ಲಿಕ್ಕೆ ಕೂಡ ಅವರಿಗೆ ಕಟ್ಟಿಸಿ ಇಲ್ಲ. ಅಂದ್ರೆ ಯಾರಿಗೂ ಬೇಡ, ಅಗತ್ಯ ಇಲ್ಲ. ಎಲ್ಲ ಒಂದ್ ಕಡೆ ಚುನಾವಣೆ ಬಂದ್ರೆ ಅದ್ರ ಬಗ್ಗೆ ಅಷ್ಟೇ. ಮಿನಿ ವಿಧಾನಸೌಧ ಮಾಡಿದೆ ಅಂತ ಹೇಳಿ ಜಿಲ್ಲಾ ಪಂಚಾಯತ್ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡ್ತಾರೆ ಪೇಪರ್ ಅಲ್ಲಿ. ಅವರ ಸಾಧನೆಯಲ್ಲಿ ಪೇಪರ್ ಹಾಕ್ತಾರೆ, ಅವರ ಸಾಧನೆ ಅಡ್ವರ್ಟೈಸ್ಮೆಂಟ್. ಮಾತಾಡ್ತೀನಿ, ಒಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ, ಯೋಗೇಶಪ್ಪ ಅವರಲ್ಲ? ಹಲೋ, ನಮಸ್ತೆ. ಒಂದು ಕಡೆಯಲ್ಲಿ ಈಗಾಗಲೇ ಮಿನಿ ವಿಧಾನಸೌಧ ನೋಡಿರ್ಬಹುದು, ಯಾವ ರೀತಿಯಲ್ಲಿ ಒಂದು ಮೂಲಭೂತ ಸೌಕರ್ಯಗಳ ತೊಂದರೆ ಇದೆ ಅನ್ನುವಂಥದ್ದು. ಇದರ ಬಗ್ಗೆ ತಾವೇನು ಹೇಳ್ತೀರಾ? ಅದೇ, ಇದರ ಬಗ್ಗೆ ತುಂಬಾ ಜನರ ಅಪಸ್ವರ ಉಂಟು. ಯಾಕೆಂದ್ರೆ ಅದು ಅವರು ಯಾಕೆಂದ್ರೆ ಇದರಿಂದಾಗಿ ತುಂಬಾ ಅಂಗವಿಕಲರಾಗಿರ್ಬೋದು, ಇಲ್ಲಿ ಸ್ಥಳೀಯರಿಗೆ ತುಂಬಾ ತೊಂದರೆ ಆಗ್ತದೆ. ಯಾಕೆಂದ್ರೆ ಮೊದಲಿನ ರಿಜಿಸ್ಟ್ರೇಷನ್ ಆಫೀಸ್ ಅದು ಸ್ಟೇಟ್ ಬ್ಯಾಂಕ್ ಜಂಕ್ಷನ್ ಅಲ್ಲಿ ಇದ್ದು ಎಲ್ಲ ಇದಕ್ಕೆ ಅನುಕೂಲ ಆಗಿತ್ತು. ಆದ್ರೆ ಈಗ ಇವರು ಇನ್ನೊಂದು ಇಲ್ಲಿ ಹೊಸತಾಗಿ ಒಂದು ಕಟ್ಟಡವನ್ನ ನಿರ್ಮಿಸಿದ್ದಾರೆ, ಮಿನಿ ವಿಧಾನಸೌಧ ಅಂತ ಹೇಳ್ಕೊಂಡು. ಆದ್ರೆ ಆ ಮಿನಿ ವಿಧಾನಸೌಧ ಅಂತ ಮಾಡಿಕೊಂಡು ಅದರಲ್ಲಿ ಒಂದು ಲಿಫ್ಟ್ ವ್ಯವಸ್ಥೆ ಎಲ್ಲ, ಅಲ್ಲಿ ಅರೇಂಜ್ಮೆಂಟ್ಸ್, ಪಾರ್ಕಿಂಗ್ ವಿಷಯದಲ್ಲಿ ಬೇರೆ ಬೇರೆ ವಿಷಯದಲ್ಲಿ ಆಗಿರ್ಬೋದು, ಎಲ್ಲ ವಿಷಯದಲ್ಲಿ ಕೂಡ ತುಂಬಾ ಕೊರತೆ ಎದ್ದು ಕಾಣ್ತಾ ಇದೆ. ಎಲ್ಲದರಲ್ಲೂ ಮುತುವರ್ಜಿ ವಹಿಸಿಕೊಂಡು ಪ್ರತಿಭಟನೆಗೆ ಮುಂದೆ ಆಗ್ತೀರಾ? ಇದರ ಬಗ್ಗೆ ಯಾಕೆ ಒಂದ್ ಸ್ವಲ್ಪ ಕಾಳಜಿ ತೋರಿಸಿಲ್ಲ ಅಂತ ಅನಿಸಿಲ್ವಾ ಎಲ್ಲ ಒಂದ್ ಕಡೆಯಲ್ಲಿ? ಹೌದು, ಯಾಕೆಂದ್ರೆ ಈ ವಿಷಯದಲ್ಲಿ ಫಸ್ಟ್ ಯಾರಿಗೂ ಆದಷ್ಟು ಸೀರಿಯಸ್ ಆಗಿ ಹೋಗಿಲ್ಲ. ಮತ್ತೆ ಲಾಸ್ಟಿಗೆ ಜನರಿಗೆ ಗೊತ್ತಾಯ್ತು. ಯಾಕೆಂದ್ರೆ ಅದು ರಿಜಿಸ್ಟರ್ ಆಫೀಸ್ ಅನ್ನು ಅದಕ್ಕೆ ಸ್ಥಳಾಂತರಿಸಿದಂತೆ ಲಾಸ್ಟ್ ಕೊನೆಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಂಪರ್ಕಿಸಿದ್ರು. ಆ ರೀತಿಯಲ್ಲಿ ನಾವು ಸಹ ಕೂಡ ಅದಕ್ಕೆ ಸಂಪರ್ಕ ಮಾಡಿದೆವು. ನಾನು ಕೂಡ ಇದರ ಬಗ್ಗೆ CM ಅವರ ಸ್ಪೆಷಲ್ ಆಫೀಸರ್ ಹತ್ರ, ನಾನು ಶಿಶೂರ್ ರುದ್ರಪ್ಪ ಅವರ ಹತ್ರ ಸಹ ಮಾತಾಡಿದ್ದೇನೆ. ಮತ್ತೆ ನಾವು ಜಿಲ್ಲಾಧಿಕಾರಿ ಕೂಡ ಮನವಿ ಕೊಟ್ಟಿದ್ದೇವೆ. ಅದೇ ಸ್ವಲ್ಪ ನಮ್ಗೆ ತಿಳಿಯುವಾಗಲೇ ಸ್ವಲ್ಪ ಲೇಟ್ ಆಯ್ತು. ಯಾಕಂದ್ರೆ ಅಲ್ಲಿಯ ಕೆಲವರು ಸಂಬಂಧಪಟ್ಟ ವಕೀಲರಾಗಿರ್ಬೋದು, ಸಾರ್ವಜನಿಕರು ಕೆಲವರು ನಮ್ಮನ್ನು ಸಂಪರ್ಕಿಸಿದ್ರು, ನಮ್ಮ ಹತ್ರ ಹೇಳಿದ್ರು.
ಅಲ್ಲ, ಮುಂದಿನ ಸ್ಟೆಪ್ ಏನು ನಿಮ್ದು? ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಮುಂದಾಗ್ತೀರಾ ಅಥವಾ ಯಾವ ರೀತಿಯಲ್ಲಿ ಹೋರಾಟ ಮಾಡ್ತೀರಾ ಇದ್ರ ಬಗ್ಗೆ? ಬಹಳಷ್ಟು ಅವ್ಯವಸ್ಥೆಗಳು ಇದೆ ಒಂದು ಕಡೆಯಲ್ಲಿ ಮಿನಿ ವಿಧಾನಸೌಧದಲ್ಲಿ, ಇದ್ರ ಬಗ್ಗೆ ಏನು ಹೋರಾಟ ಮಾಡ್ತೀರಾ ತಾವು? ನಾವು ಈ ಬಗ್ಗೆ ಹಲವಾರು ಜನರನ್ನ ನಾವು ಈ ಬಗ್ಗೆ ಮಾತನಾಡಿದ್ದೇವೆ. ಇವರಲ್ಲಿ ಈ ಬಗ್ಗೆ ನಾವು ನಮ್ಮ ಅಲ್ಲಿಯ ಹೆಚ್ಚಿನವರ ಬಗ್ಗೆ ವಿಶ್ವಾಸವನ್ನು ತೆಗೆದುಕೊಂಡು ನಾವು ಮುಂದಿನ ನಾವು ಯಾವ ರೀತಿಯಲ್ಲಿ ಹೋರಾಟ ಮಾಡ್ಬೇಕಂತ ಯಾವ ರೀತಿಯಿಂದ ಅದರ ಕಾರ್ಯತಂತ್ರವನ್ನ ಮಾಡಲಿದ್ದೇವೆ. ಸರಿ, ಈಗಾಗಲೇ ಇಲ್ಲಿ ಹೇಳುವಂತ ರೀತಿಯಲ್ಲಿ ವಯೋವೃದ್ಧರಿಗೂ ಒಂದು ವ್ಯವಸ್ಥೆಗಳಿಲ್ಲ, ಲಿಫ್ಟ್ ಇಲ್ಲ, ಬಹಳಷ್ಟು ಸಮಸ್ಯೆಗಳಿದೆ, ಒಂದು ದೀಪದ ವ್ಯವಸ್ಥೆಗಳಿಲ್ಲ, ಅಥವಾ ಜನರೇಟರ್ ಎಲ್ಲ ಒಂದ್ ಕಡೆ ವಿದ್ಯುತ್ ಕೈ ಕೊಟ್ರೆ ಏನು ವ್ಯವಸ್ಥೆಗಳಿಲ್ಲ ಅನ್ನುವಂಥದ್ದೆಲ್ಲ, ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಹೋರಾಟ ಮುಂದಾಗ್ತೀರಾ ಹಾಗಾದ್ರೆ? ನಾವು ಅಲ್ಲಿ ಅಲ್ಲದೆ ಬೇಸರ ಅಂದ್ರೆ ಈಗ ನೋಡಿ, ಅಲ್ಲಿ ಆ ಪರಿಸರದಲ್ಲಿ ನೋಡುವಾಗ ಆ ಫುಟ್ಪಾತ್ ಅಲ್ಲಿ ಆಲ್ಮೋಸ್ಟ್ ಸಾಧಾರಣ ದಿನದಲ್ಲಿ ಹೆಚ್ಚಿನ ಭಾಗದ ಸಮಯದಲ್ಲಿ ಸಂಜೆಯಾದರೆ ಅಲ್ಲಿ ಹೆಚ್ಚಿನವರು ಮಲಗಿಕೊಂಡಿರ್ತಾರೆ. ಅಲ್ಲಿ ಅಡಿಗೆಯನ್ನ ಮಾಡ್ತಾರೆ ರೋಡಲ್ಲಿ, ಬೇರೆ ಬೇರೆ ಪ್ರದೇಶದವರಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅದು ಆರೋಗ್ಯಪೂರ್ಣವಾಗಿಲ್ಲ ಸರ್. ಇದ್ರ ಬಗ್ಗೆ ಸೂಕ್ತವಾದ ವ್ಯವಸ್ಥೆಗಳನ್ನು ಮಾಡ್ಬೇಕು ಅನ್ನೋದು, ಇದ್ರ ಬಗ್ಗೆ ಹೋರಾಟಕ್ಕೆ ಮುಂದಾಗ್ತೀರಾ ಹಾಗಾದ್ರೆ ತಾವು? ಹೌದೌದು ಸರ್, ಹೌದೌದು. ಇದ್ರ ಬಗ್ಗೆ ನಾವು ನಮ್ಮ ಹಲವರ ಹತ್ರ ಈ ಬಗ್ಗೆ ನಾವು ಮಾತನಾಡಿಕೊಂಡು ಯಾವ ರೀತಿಯಲ್ಲಿ ನಾವು ಕಾರ್ಯತಂತ್ರವನ್ನ ರೂಪಿಸಬೇಕು ಅಂತ ಹೇಳಿಕೊಂಡು ಮತ್ತೆ ನಿರ್ಧಾರ ಮಾಡ್ತೇವೆ. ಸರಿ, ಅದರ ಪರ ಹಾಗೂ ವಿರೋಧವನ್ನ ಎಲ್ಲ ಸಮಾಲೋಚಿಸಿ ನಾವು ಸ್ಟೆಪ್ ಅನ್ನು ತೆಗಿತೇವೆ ಸರ್. ಸರಿ ಸರಿ, ಧನ್ಯವಾದಗಳು. ಧನ್ಯವಾದ ಸರ್. ಓಕೆ. ಎಸ್, ಯೋಗೀಶ್ ಅವರು ಹೇಳಿದಂತಹ ರೀತಿಯಲ್ಲೇ ಒಂದು ಕಡೆಯಲ್ಲಿ ತುಳುನಾಡ ರಕ್ಷಣಾ ವೇದಿಕೆಯಲ್ಲಿ ಬಹಳಷ್ಟು ಒಂದು ಕೆಲಸಗಳನ್ನು ಮಾಡ್ತಾ ಇದ್ರು. ಇದು ಎಲ್ಲವನ್ನು ನೋಡ್ತಾ ಇದ್ರೆ ಕೊನೆಯದಾಗಿ ತಾವೇನಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾಕಂದ್ರೆ ಈ ಹೋರಾಟ ಮನವಿ ಎಲ್ಲ ಕೊಟ್ಟಾಗಿದೆ, ಇದರ ಬಗ್ಗೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಇದೆ ಅಂತ ಇವರು ಹೇಳಿದಾಗ ರೀತಿಯಲ್ಲಿ ಇಲ್ಲಿ MLC-ಗಳು ಅಥವಾ ಇಲ್ಲಿಯ ನಾಯಕರು ಏನ್ ಮಾಡ್ತಾ ಇದ್ದಾರೆ ಅಂತ ನಮಗೂ ಗೊತ್ತಿದೆ. ಮುಂದಿನ ಹಾದಿ ಏನು ಹಾಗಾದ್ರೆ? ನಾನು ಹೇಳೋದು ಸರ್, ರಿಜಿಸ್ಟರ್ ಆಫೀಸ್ ಒಂದು ವೇಳೆ ಹಳತ್ತು ಬಿಲ್ಡಿಂಗ್ ಅಂತ ಅನಿಸಿದರೆ ಖರ್ಚು ಮಾಡಿ ತುಂಬ ಹಣ ವೇಸ್ಟ್ ಆಗಿದೆ. DC ಆಫೀಸಲ್ಲಿ ನಮ್ಮ ವಕೀಲರು ಹೇಳಿದಾಗೆ ಕೆಳಗಿನ ಒಂದು ಫ್ಲೋರ್, ಇಡೀ ಫ್ಲೋರ್ ನನ್ನ ಅಂದಾಜಲ್ಲಿ 10,000 ಸ್ಕ್ವೇರ್ ಫೀಟ್, ಮೇಲೆ 10,000 20,000 ಸ್ಕ್ವೇರ್ ಫೀಟ್ ಉಂಟಲ್ಲಿ. ಅದರಲ್ಲಿ ಒಂದು ಟೆಜರಿ ಉಂಟು, ಅದೊಂದು 1,000 ಸ್ಕ್ವೇರ್ ಫೀಟ್ ಇಟ್ಟು ಉಳಿದದ್ದು ಗ್ರೌಂಡ್ ಫ್ಲೋರಲ್ಲಿಯೇ ವ್ಯವಸ್ಥೆ ಮಾಡಬಹುದು. ರೆಕಾರ್ಡ್ ರೂಮ್ ಮೇಲೆ ಫಸ್ಟ್ ಫ್ಲೋರಲ್ಲಿ ಮಾಡಲಿಕ್ಕೆ ಅನುಕೂಲ ಅಲ್ಲಿ ಉಂಟು. DC ಆಫೀಸ್ ಮತ್ತೆ ಇನ್ನೊಂದು DC ಆಫೀಸ್ ಸ್ಥಾಪನೆ ಆಗಿ ಅಷ್ಟಿನ್ನು ವರ್ಷ ಆಗಲಿಲ್ಲ ನನಗೆ ತಿಳಿದ ಮಟ್ಟಿಗೆ, ಒಂದು 20 ವರ್ಷ ಒಳಗಡೆ. ಅಷ್ಟು ಕೋಟಿ ಹಣ ಖರ್ಚು ಮಾಡಿ, ಒಂದು 40-50 ಕೋಟಿ ಖರ್ಚು ಮಾಡಿ ಆ ಬಿಲ್ಡಿಂಗ್ ಸಹ ಇವರು ಶಿಫ್ಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಏನು ಪಡೀಲಿಗೆ. ಅಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಬಂಡವಾಳ ಅಥವಾ ಟೆಂಡರ್ ಕರೆಯುವವರಿಗೆ, ನಾಯಕರುಗಳಿಗೆ ಒಂದು ಪರ್ಸೆಂಟೇಜ್. ಸರಿ, ಇನ್ನೊಂದು ಸರ್, ಅಲ್ಲಿ ಪಡೀಲಿಕ್ಕೆ ಶಿಫ್ಟ್ ಮಾಡಿದ್ದಾರೆ. ಸಾಧಾರಣ 500 ಚಿಲ್ಲರೆ ಮರ ಕಡಿದು ಅಲ್ಲಿ ಬಿಲ್ಡಿಂಗ್ ಸ್ಥಾಪನೆ ಮಾಡಿದ್ದಾರೆ. ನಮ್ಮ ಪೊಲ್ಯೂಷನ್ ಮತ್ತೆ ಇದು ವಾಯು ಮಾಲಿನ್ಯ ಹೇಗೆ ನಿಯಂತ್ರಣ ಮಾಡುದು? ರಾಜಕೀಯ ವ್ಯಕ್ತಿಗಳು ಯಾವ ರೀತಿಯಲ್ಲೂ ಬಣ್ಣ ಬದಲಾಯಿಸಬಹುದು. ಈಗ ನೋಡಿ, ಆಗ ವ್ಯಾಲೆನ್ಸಿಯಾ ರೋಡ್ ನೋಡಿದ್ರೆ ನೋಡಿ, ಎಲ್ಲ ಇದ್ದ ಎಲ್ಲ ಹಳೆ ಮರಗಳನ್ನ, ದೊಡ್ಡ ದೊಡ್ಡ ಮರಗಳನ್ನ ಕಡಿದು ಹಾಕಿದಾಗಿದೆ. ಅಭಿವೃದ್ಧಿ ಹೆಸರಲ್ಲಿ ಎಲ್ಲ ಸರ್, ಒಂದು ಮರ ಕಡಿಯುವಾಗ ಒಂದು 10 ಮರ ನೆಟ್ಟರೆ ತೊಂದರೆ ಇಲ್ಲ ಸರ್. ರೋಡ್ ಇಂಪ್ರೂವ್ಮೆಂಟ್ ಮಾಡಿ ಒಂದು ಮರ ಕಟ್ಟಿದ 10 ಮರ ಸೈಡಿಗೆ ನೆಟ್ಟು ಅದು ದೊಡ್ಡದಾದ ಮೇಲೆ ಇದು ಕಡಿದರೆ ತೊಂದರೆ ಇಲ್ಲ. ಇದು ಏನು ಎಲ್ಲ ಕಡಿಯುವುದು, ನೆಡ್ಲಿಕ್ಕೆ ಸಹ ಇಲ್ಲಿ ಏನಿಲ್ಲ, ಫುಟ್ಪಾತ್ ಮಾಡುವ ಗತಿ ಇಲ್ಲ. ಹೊಸ ಪ್ರಾಜೆಕ್ಟ್ ಮಾಡ್ತಾರೆ, ಯಾಕೆ? ಅವರವರ ಕಿಸೆ ತುಂಬಿಸ್ಲಿಕ್ಕೋಸ್ಕರ. ಇದು ಬಿಲ್ಡಿಂಗ್ ಸಹ ಹೊಸ ಮಿನಿ ವಿಧಾನಸೌಧ ಆಗಲಿ ಯಾವುದು ಸಹ ಹೊಸ ಪ್ರಾಜೆಕ್ಟ್ ಮಾಡಿದರೆ ಮಾತ್ರ ಈ ರಾಜಕಾರಣಿಯರ ಕಿಸೆ ತುಂಬುದು, ಮತ್ತೆ ಅಧಿಕಾರಿಗಳಿದ್ದು. ಮತ್ತೆ ಇನ್ನೊಂದು ವಿಷಯ ಸರ್, ಹಳತ್ತು ಯಾವ ರಿಪೇರಿ ಮಾಡಿದರೆ ಸಹ ಅವರಿಗೇನು ಲಾಭ ಇಲ್ಲ. ಅದನ್ನೇ ಬದಲಾವಣೆ ಮಾಡಬಹುದು, ಬಹಳಷ್ಟು ತಾಂತ್ರಿಕತೆಯಾಗಿ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ, ವ್ಯವಸ್ಥಿತವಾಗಿ ಮಾಡಬಹುದಿತ್ತು ಹಿಂದಿನ ಬಿಲ್ಡಿಂಗ್ ಕಡೆ. ಅದಕ್ಕೆ ಎಲ್ಲ ಒಂದು ಕಡೆಯಲ್ಲಿ ಪರ್ಸೆಂಟೇಜಿನ ವ್ಯವಸ್ಥೆಗಳು ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಬದಲಾವಣೆಯ ಹಾದಿಯಲ್ಲ ಅನ್ನೋದು. ಬಹಳಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಜೊತೆ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ, ಚರ್ಚೆ ಮಾಡಿದ್ರಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಇಬ್ಬರಿಗೂ ಧನ್ಯವಾದಗಳು. ಎಸ್, ಇದಿಷ್ಟು ಯಾವ ರೀತಿಯಲ್ಲಿ ಮಿನಿ ವಿಧಾನಸೌಧದಲ್ಲಿ ಒಂದು ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಹಿರಿಯ ವ್ಯಕ್ತಿಗಳು ಅಥವಾ ಅಂಗವಿಕಲರು ಯಾವ ರೀತಿಯಲ್ಲಿ ಸಮಸ್ಯೆಗಳನ್ನು ಪಡ್ತಾ ಇದ್ದಾರೆ ಇದರಲ್ಲಿ. ಅದಲ್ಲದೆ ಬಹಳಷ್ಟು ಅಧಿಕಾರಿಗಳ ಒಂದು ಕಚೇರಿ ಇಲ್ಲಿ ವರ್ಗಾವಣೆ ಆಗತ್ತೆ. ಕೆಲವು ಅಧಿಕಾರಿ ವರ್ಗದ ಕಚೇರಿಗಳು ಇಲ್ಲಿ ಬದಲಾವಣೆ ಆದ್ರೂ ಇಲ್ಲಿ ಸುವ್ಯವಸ್ಥಿತವಾದ ವ್ಯವಸ್ಥೆಗಳಿಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಬಹಳಷ್ಟು ಒಂದು ಅಪಘಾತಗಳು ಹೆಚ್ಚಾಗ್ತಾ ಇದೆ. ಮತ್ತೆ ಜನರಿಗೆ ಇಲ್ಲಿಂದ ಮೂಲಭೂತ ಸೌಕರ್ಯಗಳು ಯಾವುದು ಸಿಗ್ತಾ ಇಲ್ಲ, ಬೆಳಕಾಗಿರ್ಬೋದು, ಗಾಳಿ ಆಗಿರ್ಬೋದು, ಸುವ್ಯವಸ್ಥಿತವಾದ ಯಾವುದೇ ವ್ಯವಸ್ಥೆಗಳಿಲ್ಲ ಅನ್ನುವಂಥದ್ದು. ಇನ್ನಾದ್ರೂ ಇತ್ತ ಗಮನ ಹರಿಸಲಿ ಒಂದು ಜನಪ್ರತಿನಿಧಿಗಳು, ಅಧಿಕಾರಿಗಳು ಸಂಬಂಧಪಟ್ಟ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಸುದ್ದಿ, ಮಾಹಿತಿ, ಮನರಂಜನೆಗೆ ನೋಡ್ತಾ ಇರಿ ಸ್ಪಂದನ.